ಮುಖಾಂತರವಾದ ದಾಯಿಯಿಂದ ಕೇಂಡ ಇದು ಮಾತ ದೇವರ ಸೃಷ್ಟಿ ಮಂತನಂಚಿನ ವಸ್ತುಲೇನು ನಮ್ಮ ದೇವರಿಗೆ ಕೊರ್ಪುನ ದಾಯಿಯಿಂದ ಕೇಂಡ ಒಂದು ಬಾಲೆನು ಅಪ್ಪ ಅಮ್ಮ ಪೇಟೆಗೆ ಕೊಂಡು ಹೋಗ್ಬೇಕು ಆ ಬಾಲೆಗೆ ಅಪ್ಪ ಅಮ್ಮಗೆ ಚಾಕ್ಲೇಟ್ ಎತ್ತು ತಿನ್ಕೊಂಡಂಚಿನ ಅರ್ಹತೆ ಆಗ್ಲಿಗುಂಡು ಅಂಡ್ ಆ ಬಾಲೆಗೆ ಚಾಕ್ಲೇಟ್ ಎತ್ತು ಕುರಿ ಬುಕ್ಕ ಎಂಕ್ಲ ಕೊರ್ಲ ಅಂತ ಏನು ಪೇರಿಗೆ ಅಪ್ಪ ಅಮ್ಮ ಮಗಾನಗ ಆ ಬಾಲೆಗೆ ಕೊರ್ಪುನಂಚಿನ ಒಂದು ಎಡ್ಡೆ ಬುದ್ಧಿ ಉಂಡಾಯಿದ್ಯ ಅಂತ ಪಂಪುನಂಚಿನ ಸ್ತ್ರೀಯರಗೋಸ್ಕರ ಅಂಚನೆ ಇಂದು ಮಾತ ದೇವರ ಸೃಷ್ಟಿ ಮಂತನ ವಂಚಿನ ವಸ್ತುಲು ನಮ್ಮ ದೇವರಿಗೂ ಕೊರದು ದಾಲ ಆಗುವುದು ಮಗಾನಗ ದೇವರಿಗೆ ನಮ್ಮ ಕೊರಡಾಯಿನ ತಾಯ್ತ ಅಂತ ಕೆಂಡ ಶ್ರದ್ಧೆಡ್ಲ ಭಕ್ತಿಡ್ಲ ಮಾತ್ರ ಕೊರ್ನಂಚಿನ ಪೂಜೆನು ದೇವರ ಸೃಷ್ಟಿ ಸಂತೋಷಡು ಸ್ವೀಕಾರ ಮಂತ್ರ ಪೇರಲು ಅವೇ ಪ್ರಕಾರವಾದ ಇನಿತ್ತ ದಿನ ಈತ 75ನೇ ವರ್ಷ ಮಧ್ಯಾಹ್ನದ 5ನೇ ವರ್ಷ ದೇವರಿಗೆ ಈತ ಕುಲ್ಲುಡಿಗೆ 75ನೇ ವರ್ಷ ದೇವರು ಕೊಡ್ತೇವೆ ಅಪಗಾನಗ ದೇವರಿಗೆ ನಮ್ಮ ತಾಯ್ತ ಕೊಡಿಯೋದಕ್ಕೆ ಸಾಧ್ಯ ಅಂತ ಕೇಂಡ ಕೃತಜ್ಞತಾ ಪೂರಕವಾದ ದೇವರಿಗೆ ಪೂಜೆ ಮಾತ್ರ ಮಲ್ಪೆರ ಸಾಧ್ಯಗೆ ಇಂಚ ಅಂತ ಕೇಂಡ ಮುಂಜಿ ಪೂಜೆ ಮಲ್ಕೊಂಡು ದಾಂಡ ಮೂಜಿ ಹಂತ ಇಟ್ಕೊಂಡಿಗೆ ನಮ್ಮ ಸಂಕಲ್ಪ ಮಲ್ತು ಕುಲ್ಲಿ ಬುಕ್ಕ ದೇವರನವೇ ಧ್ಯಾನಡು ಬೋಡೋದು ಐದು ಬುಕ್ಕ ಪ್ರಾರ್ಥನೆ ಮಲ್ತೊಂದು ಬೋಡೋದು ಈತ ಮಾದ ಮಲ್ಪನೇನೆ ಈರ್ನ ಚರಣಾರವಿಂದೊಂದು ಕೃಷ್ಣ ಅರ್ಪಣ ಅಂದು ಹೆಂಚ ಅಂದುಕೊಂಡ ನಮ್ಮ ಒಂದು ಪ್ರತಿಯೊಂದು ಬೆಲೆಲ್ಲ ಒಂದು ಕೋರ್ಟ್ ಕಾರ್ಡ್ ಆದ ನಮ್ಮ ಹೆಂಚ ಕೊಡ್ಪನ ಐನೇ ಅವೇ ಪ್ರಕಾರವಾದ ಈತ ಮಾತ ಮಲ್ತನಂಚಿನ ಬೇಲೆನು ಈರ್ನ ಚರಣಾರವಿಂದೊಂದು ಅರ್ಪಿತ ಮಲ್ಪೆ ಎಂದು ಪಂಪನಂಚಿನ ನಂಕ ಭಾವನೆ ಇಚ್ಚಿನ ದಾಂಡ ದೇವರು ನಮ್ಮ ಕೊರ್ನಂಚಿನ ಪೂಜೆಯನ್ನು ಸಂತೋಷಡು ಸ್ವೀಕಾರ ಮಲ್ಪೆರೆಂದು ದೇವರ ಶ್ರದ್ಧೆಡ್ಲ ಭಕ್ತಿಡ್ಲ ಪ್ರಾರ್ಥನೆಯನ್ನು ಮತ್ತೊಂದ ಈತ ಮಾತ ಬೇರೆ ಮಲ್ಪನೆ ನಮ್ಮ ನಿಶ್ಚಯ ಮತ್ತೊಂದ ನಿರ್ವಿಘ್ನವಾದ ನಡಪಡುವನ್ನು ಮಲ್ಪನಂಚಿನ ಉದ್ದೇಶಕ್ಕೋಸ್ಕರ ಆ ಅಗ್ನಿ ಮಧ್ಯಡು ಆ ಗಣಪತಿ ದೇವರಿಗೆ ಇಷ್ಟ ಆಯಿನಂಚಿನ ಹೆಣ್ಮ ಬಗೆ ಪಾಟ್ನಂಚಿನ ಪಂಚಕಜ್ಜಾಯನು ಅಗ್ನಿ ಮುಖಾಂತರವಾದ ಆ ಗಣಪತಿ ದೇವರಿಗೆ ಆಹುತಿಯಿಂದ ಕೊರ್ನಂಚಿನ ಆಹುತಿ ಕಿಂಚಿತ್ತಾಂಡ್ಲ ಆ ಮಹಾಗಣಪತಿ ದೇವರ ಅನಂತ ಅಂದ ಸ್ವೀಕಾರ ಮಂತ ನಡು ಇನಿ ನಡಪಡಾಯಿನಂಚಿನ ಪ್ರತಿಯೊಂದು ಬೇಲೆಲ ನಿರ್ವಿಘ್ನವಾದ ನಡಪಾದ ಕೊಟ್ಟು ಆ ಮಹಾಗಣಪತಿ ದೇವರನ್ನ ಅನುಗ್ರಹ ನಿಮಗೆ ಸದಾ ಇತ್ತೊಂದು ನಿಖಿಲಿನ ಮಲ್ಪನಂಚಿನ ಉದ್ಯೋಗಗಳು ವ್ಯವಹಾರಗಳು ಸಾಂಸಾರಿಕ ಜೀವನಗಳು ಕೃಷಿ ಬುಳೆ ಬಾಗಿಡು ಉತ್ತರೋತ್ತರವಾದ ಅಭಿವೃದ್ಧಿ ಮಂತದ್ದು ನಿಖಿಲಿನ ಕುಟುಂಬ ಸಂಸಾರಲ್ಲ ಆ ಬಸ್ಪ ಇಂಚ ಅಗ್ನಿಗೆ ಪಾರ್ದಾನಗ ಅಷ್ಟದ್ರವ್ಯ ಬಸ್ಪ ರೂಪ ದಿಕ್ಕುಂಡ ಐನು ಪ್ರಸಾದ ನಮ್ಮ ಸ್ವೀಕಾರ ಮಂತೊಂಬ ಆ ಪ್ರಸಾದ ರೂಪಡು ನಿಖಿಲಿನ ಕುಟುಂಬ ಸಂಸಾರಲ್ಲ ಆ ಮಹಾಗಣಪತಿ ದೇವರೇ ರಕ್ಷಣೆ ಮಲ್ತೊಂದು ಬಲೆಯಲ್ಲಿ ಆ ಪ್ರಸನ್ನ ಕಾರಡು ಮಹಾಗಣಪತಿ ದೇವರ ಮಲ್ಪನಂಚಿನ ಪ್ರಾರ್ಥನೆ ಮಾತಿರ್ಲ ಪ್ರಾರ್ಥನೆ ಮಲ್ತೊಂದು ಪಲ್ಲೆ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಗಣನಾಯಕ ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ
ಕಲಿಯುವುದು ಬಹಳ ಕಷ್ಟ. ಆ ಒಂದು ಸಾಧನೆ ಮಲ್ಪೆರ ತಿಳಿರ್ತಾವ ಸುಲಭ ರೀತಿಯಾದ ಮನುಷ್ಯರಿಗೆ ದೇವರ ಅನುಗ್ರಹ ಮಲಮಲ್ಲ ಯಾಗಯಜ್ಞದ ಫಲ ತಪಸ್ಸು ಮಲ್ಪನಂತಿನ ಫಲ ಅನೇಕ ವರ್ಷ ವಿಶುದ್ಧಯಾರ್ಜನ ಮಲ್ಪನಂತಿನ ಫಲ ಸತ್ಯನಾರಾಯಣ ಸ್ವಾಮಿ ಗಂಗಾ ಗಂಗೆಯೋಗಿ ಭೂಯಾತ್ ಯೋಜನಾರಾಮೈರಪಿ ಉಚ್ಚತೆ ಸುರಭಾವೇಭ್ಯಃ ವಿಷ್ಣೋಕಂ ಗಂಗಾ ಗಂಗಾ ನದಿ ಹೊತ್ತಿಗೆ ನಮ್ಮ ಗಂಗೆನ ಸ್ಮರಣೆ ಮಾಡಿದ್ದು ಕಲಶವು ನೀರು ಹಾಡಿಕೊಂಡು ಆ ಗಂಗಾದೇವಿಯ ಸನ್ನಿಧಾನವಂತ ಕಲಶಗಳು ಪ್ರತಿಷ್ಠಾಪನೆ ಆಗುವುದು. ಆ ರೀತಿಯ ಒಂದು ಗಂಗಿನ ಆರಾಧನೆ ಮಾಡ್ತಿದ್ದಂತ ಆ ಗಂಗಾ ಸ್ನಾನ ಮಂತ್ರದ ಫಲ ಒಂದು ಆ ರೀತಿಯ ಕಲಶಗಳು ನಮ್ಮ ಸತ್ಯನಾರಾಯಣ ಸ್ವಾಮಿ ದೇವರನ್ನು ಆವಾಹನೆ ಮಾಡಿದ್ದು ಆ ಸ್ಕಾಂದಾಪುರ ಬಂದ ರೀತಿಯ ಸತ್ಯನಾರಾಯಣ ಸ್ವಾಮಿ ಪೂಜೆ ಅರ್ಪಣೆ ಮಾಡ್ತಾರೆ. ಅಸ್ಥಿರಾಣಿ ಶರೀರಾಣಿ ವಿಭೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯಂ ಧರ್ಮ ಸಂಚಯ ಎಂತ ಸುಭಾಷಿತಗಾರರು ಮನುಷ್ಯನ ಜೀವನ ಪಂಡ ಎಂತ ಅಂದ್ರೆ ಅಸ್ಥಿರಾಣಿ ಶರೀರಾಣಿ ಇಡೀ ಇದ್ರಂಚನ ಒಂದು ಜೀವ ಎಲ್ಲ ಇಟ್ಕೊಂಡು ಒಂದು ಪಂಡ ಸಾಧ್ಯ ಅವೆಂತ ಅಂದ್ರೆ ನಿತ್ಯಂ ಸನ್ನಿಹಿತೋ ಮೃತ್ಯು ನಮ್ಮ ಬೆರಿಕೆ ಮೃತ್ಯು ಬಂದ ಇಟ್ಕೊಂಡು ಕರ್ತವ್ಯಂ ಧರ್ಮ ಸಂಖ್ಯೆ ಅದರ ಅವರ ಧರ್ಮ ಕಾರ್ಯವನ್ನು ಎಲ್ಲೇ ಮಲ್ಪನ ಅಂದುಕೊಳ್ಳಾಡ ಇಲ್ಲಿಯೇ ಮಲ್ಪನ ಅಂದ್ರೆ ನಮ್ಮ ಏನು ಜೀವನೋಡು ಧರ್ಮ ಕಾರ್ಯ ಮಲ್ತೊಂದಿದ್ದವನ ಆ ರೀತಿಯ ಆ ಧರ್ಮ ಕಾರ್ಯ ಪಡ್ಕೊಂಡು ನಮ್ಮ ಜೀವನದ ಪರಮ ಉತ್ಕರ್ಷದು ಸಾಧನೆಗೆ ಕಾರಣ ಹಾಕೊಂಡು ಲೆಕ್ಕ ಗಾಯಗೊಂಡ ಮನುಷ್ಯ ಜನ್ಮ ಸಾಫಲ್ಯ ಕೇವಲ ಧರ್ಮ ಸಾಧನ ಏನು ದುಡ್ಡು ಮಲವಲ್ಲ ಅನೇಕ ದುಡ್ಡು ಸಂಪಾದನೆ ಮಾಡ್ತಾರೆ ಆಂಡ ಅಕ್ಕನ ಪುಜಾರಿಗಳನ್ನು ಉಳಿಸಿದೆ ಇತಿಹಾಸದ ಒಳ್ಳೆಯರನ್ನು ಕೇಳಿ ಏನು ಸಾಧನೆ ಮಾಡ್ತೇವೆ ಜ್ಞಾನವುಳ್ಳ ಆ ಪುಜಾರ ಉಳಿತೇನೆ ಯಾಕಂದ್ರೆ ಮಲಮಲ್ಲ ರಾಜರ್ಷಿನಕಲ್ನ ಆ ಒಂದು ಅನೇಕ ಸಾವಿರಗಟ್ಟಲೆ ವರ್ಷ ಈ ಭಾರತ ಗಂಡವನ್ನು ಆಳಿದ ರಾಜರ್ಷಿನಕಲ್ನ ಪುಜಾರ ಉಳಿತಿದೆ ದುಡ್ಡು ಸಂಪಾದನೆ ಮಾಡ್ತಾರೆ ಪುಜಾರ ಉಳಿತಿದೆ ಎಂಡ ಮನುಷ್ಯನ ಜನ್ಮದ ಸಫಲತೆ ಎಂತ ಅಂತೇಳಿ ಕೇವಲ ಧರ್ಮ ಸಾಧನೆ ಇರ್ತಾವರ ಅಂದರೆ ಆ ರೀತಿಯಾದ ಈ ರೀತಿಯ ಒಂದು ಭಗವಂತನ ಆರಾಧನೆ ದಾನ ಧರ್ಮ ಅನುಮಾತ ಮಲ್ತೋರು ಅಂಡ ಮಲ್ಲ ಒಂದು ಪುಣ್ಯ ಕಾಲ ಅಂದ್ಲೆಕ್ಕ ಹೇಳ್ತಾದ್ರೆ ಆ ಸತ್ಯನಾರಾಯಣ ಸ್ವಾಮಿ ದೇವರನ್ನ ಪೂಜೆಯನ್ನು ಮಲ್ತೊಂಡ ಆ ಸತ್ಯನಾರಾಯಣ ಸ್ವಾಮಿ ದೇವರ ವಿಶೇಷವಾದ ಪ್ರಾರ್ಥನೆ ಮಲ್ತೊಂಡ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸದ್ಯಕರಂ ಸರ್ವತ್ರ ವಿಜಯಪ್ರದಂ ದುಃಖ ಶೋಕ ಕಷ್ಟ ಸುಖ ಸುಖ ಇದು ಮಾತ್ರ ಮನುಷ್ಯರಿಗೆ ಬರ್ಪಣ ಸ್ವಾಭಾವಿಕ ಆ ಕಷ್ಟ ಬಂದಾಗಲ ಇದು ಎದುರಿಸುವುದು ಹೋಗ್ಬಿಟ್ಟು ಶಕ್ತಿ ದೇವರ ಪೂಜೆಯಿಂದ ದೇವರ ಆಶೀರ್ವಾದ ಒಂದು ಕೆಂಡ ದೇವರ ನಮ್ಮ ಕೇಂದ್ರ ಎಂದಿನ ಅಂತ ಕೇಂಡ ಆ ಸುಖ ಬಂದಾಗಲ ನನಗೆ ಭಗವಂತನ ವಿಶೇಷವಾದ ಭಕ್ತಿ ಕಡಿಮೆ ಆವರ ಕಷ್ಟ ಬಂದಾಗಲ ಭಗವಂತನ ಜನಕ್ಕೆ ಹೊರತಾವರ ಎದುರಿಸುವುದು ಕಾಂಡ ದೇವರ ಅನುಗ್ರಹ ಆ ರೀತಿಯ ವಿಶೇಷವಾದ ಪ್ರಾರ್ಥನೆ ಸತ್ಯನಾಮ ಗ್ರಹಾಃ ಭಾಗೋದರೇಂದ್ರಶ್ಚ ಬ್ರಾಹ್ಮಣಾಸ್ಯ ವಿಶೇಷತಃ ಪೂಜಿತಾಃ ಪೂಜೆಯಂತ್ಯವಮಾನಿತಃ ನಮ್ಮ ಗ್ರಹರ್ನಕ್ಕೆ ಆರಾಧನೆಯ ಫಲ ಬುಧೇರಾವಂದ ಲೆಕ್ಕ ಏಪರ ನಮ್ಮ ಜಾತಕಗಳು ನಮ್ಮ ಜನರನ್ನು ನಿರಂತರ ಮಾಡ್ತೊಂದು ದೇವತೆಗಳು ಇದರಿಂದ ಅವರ ಗ್ರಹರ್ನ ಆರಾಧನೆ ಮತ್ತೊಂದೇ ಬೋದು ಗಾವೋದರೇಂದ್ರಶ್ಚ ಆ ಗಾವೋ ಬಂದ ಈ ಆ ಒಂದು ನಮ್ಮ ಮಾತೃ ಸ್ವರೂಪ ಆ ಜನ ಆ ಒಂದು ಕೈಕಂಜಗಳನ್ನು ಆರಾಧನೆ ಮಾಡ್ಕೊಳ್ಳೋದಿಲ್ಲ ಆರಾಧನೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಮಾಡಬಾರ್ದು ಆ ಕೈಕಂಜಲಿಗೆ ಸಾಂದ್ಕೊಳ್ಳೋದಿಲ್ಲ ಇದಕ್ಕಿಂತ ಅಂಡ ನೀರು ಸಾಂತಿವರ ಏನಾದರೂ ಸಹಾಯ ಮಾಡ್ಕೊಂಡು ನಮ್ಮ ಕರ್ತವ್ಯ ಆ ರೀತಿಯ ಗಾವೋ ನರೇಂದ್ರಶ್ಚ ನಂತರ ಸರ್ಕಾರಿ ವ್ಯಕ್ತಿಗಳು ಇರ್ತಾರೆ ನಾವು ರಾಜರಿದ್ದೇವೆ ಅದೇ ಗೌರವ ಕೊರೊಂದೇ ಹೆಚ್ಚಿನಗಲೇ ಆಗಿತ್ತು ಗೌರವ ಕೊರಂದೇ ಇದ್ರಿಂದ ಅಂಡ ನನಗೆ ಭವಿಷ್ಯದ ಆಪತ್ತು ನರೇಂದ್ರಶ್ಚ ಬ್ರಾಹ್ಮಣಾಶ್ಚ ವಿಜಾಶತಃ ಆ ಏನು ಭಗವತ್ ಭಕ್ತರು ಉಳ್ಳ್ಯಾರ ಭಗವಂತರ ಆರಾಧನೆ ಆ ಮಲ್ಪನಂತಿನ ಬ್ರಾಹ್ಮಣರು ಉಳ್ಳ್ಯಾರ ಅಕ್ಕನ ಗೌರವ ಕೊಡ್ತಾರೆ ಅದೇ ಗೋಡಾಪನಂತಿನ ಸಾಹಿತ್ಯಗಳು ನಮ್ಮ ದಾನ ಮಲ್ಪನಂತ ಅವರ ಬ್ರಾಹ್ಮಣ ಅಂತರ್ಯಾದ ಪರಮಾತ್ಮನ ಅನುಗ್ರಹ ಪ್ರಾಪ್ತಿಯಾಗಿದೆ ಈ ರೀತಿ ಮತ್ತೊಂದು ಭಕ್ತರಿಂದ ಅಂಡ ಖಂಡಿತವಾಗಿ ಜೀವನರು ಆ ಎಡ್ಡ ರೀತಿಯ ಸಾಧನೆ ಮನಕರ ಅವಕಾಶ ಪ್ರಾಪ್ತಿಯಾದ ನಮ್ಮ ಮಾನನು ದೇವರ ದೇವತೆ ಲೆಕ್ಕ ಆ ರೀತಿಯ ಆ ಗ್ರಹರ್ನ ಆರಾಧನೆ ಮಾಡೋದ್ರಿಂದ ಅಂಡ ಗ್ರಹಾಃ ಶುಭಾಃ ಸೌಮ್ಯಾಃ ಇಷ್ಟಾರ್ಥ ಫಲಪ್ರದಾಃ ನಮ್ಮ ಜಾತಕಗಳು ಕಷ್ಟ ಸನ್ನಿವೇಶೋಡೆ ಆ ಗ್ರಹರ್ನ ಇದರಿಂದ ಅಂಡ ನನಗೆ ಏಕಾದಶ ಸ್ಥಾನ ಇದ್ರಿಂದ ಅವಳೇ ಪ್ರಾಪ್ತಿ ಲೆಕ್ಕ ಇದೇ ರೀತಿಯಾಗಿ ಆ ಹೋಮ ಮಧ್ಯಳು ಅಗ್ನಿ ಮಧ್ಯಳು ಬೇತೆ ಗ್ರಹರ್ನ ಪ್ರೀತ್ಯರ್ಥವಾದ ದ್ರವ್ಯಗಳಿರುವ ತ್ಯಾಗ ಮಾಡ್ತದೆ ಒಂದೊಂದು ದ್ರವ್ಯ ಕೊಯ್ಯೊಂದು ಒಂದೊಂದು ಫಲನು ಆ ಶಾಸ್ತ್ರ ಬರ್ತದೆ ಅರ್ಕೇಡ ನಶ್ಯತೆ ಜಾತಿ ಅತ್ಯಗ್ರಹಕ್ಕೆ ಇಟ್ಟಂಬಾಳ ಸವಿದಾಹುತಿ ಕೊರಿಯೊಂದು ಅಂಡ ಬರ್ಪಣ ಸಮಸ್ತ ರೋಗಗಳನ್ನು ಪರಿಹಾರ ಮಾಡುತ್ತಿಗೆ ಸೂರ್ಯ ಚಂದ್ರಾಹ ಪಾಲಾಹ ಸರ್ವಕಾಮದಃ ಪಾಲಾಶ್ರಮಿದೆ ಚಂದ್ರಗ್ರಹಂಗ ಆಹುತಿ ಕೊರಿಯೊಂದಾಂಡ ನಮ್ಮ ಇಷ್ಟಾರ್ಥನು ಅನುಗ್ರಹ ಮಾಡುತ್ತಿದೆ ಕದಿರಸ್ಯ ಅರ್ಥವೃತ್ತಿ ಸ್ಯಾತ್ ಆ ಅಂಗಾರಕ ಗ್ರಹ ಕದಿರ ಸವಿದ್ರಾಹುತಿ ಕೊರಿಯೊಂದಾಂಡ
ಸಂಪತ್ತು ಅನುಗ್ರಹ ಮಾಡ್ತವರಿಗೆ ಅಪ್ಪ ಅಮ್ಮ ಅಂತ ಸುಪುತ್ರದಹ ಇದಗ್ರಹೇ ನಮಗೆ ನಮ್ಮ ಎತ್ತರ ಪುತ್ರ ಎಡ್ಡೆ ರೀತಿ ಸಂತಾನ ಅನುಗ್ರಹ ಮಾಡ್ತಾರೆ ದೇವರು ಕೊಟ್ಟ ಸಂತಾನ ಎಡ್ಡೆ ರೀತಿ ರಕ್ಷಣೆ ಮಾಡ್ತವರಿಗೆ ಇದಗ್ರಹೇ ಆ ಉಚ್ಚಾರಣ ಸಮಿತಿಯನ್ನು ಬುಧಗ್ರಹದ ಆಹುತಿ ಕೊಡುವುದು ಅಶ್ವತ್ಥಸ್ಯ ಪ್ರಜಾಲಾಭ ಅಶ್ವತ್ಥಮೇದಿನ ಬೃಹಸ್ಪತಿ ಆಹುತಿ ಕೊಡುವಂದಾಂಡ ಸಮಾಜಕ್ಕೆ ಸ್ಥಾನಮಾನ ಪ್ರಾಪ್ತಿಯಾಗುವುದು ಗುರುಕುಲನ ಆಶೀರ್ವಾದ ನಿರಂತರವಾದ ಪ್ರಾಪ್ತಿಯಾಗುವುದು ಶುಕ್ರಗ್ರಹಣ ಪ್ರೀತ್ಯರ್ಥವಾದ ಔದುಂಬರ ಅರ್ಪಿಸವಿದ ಆಹುತಿ ಕೊಡುವಂದಾಂಡ ವಾಕ್ಚಾತುರ್ಯರು ಬರುತ್ತದೆ ಅತಿರಿಕ್ತ ವಾಹನ ಇತ್ಯಾದಿ ಸೌಲಭ್ಯಗಳನ್ನು ಅನುಗ್ರಹ ಮಾಡ್ತಾರೆ ಶಮಿ ಶಮಯತೆ ಪಾಪಂ ಮಕ್ಕಳಂತರ ಮಾತ ಪಾಪುಳಿರದ ಅವರ ನಂಗೆ ಕಷ್ಟ ಬರ್ಪಡಿಸಿದಂದಾಂಡ ಆ ಪಾಪನೇ ದೇವರು ಪರಿಹಾರ ಮಾಡ್ತವರಿಗೆ ಶನೇಶ್ವರ ಇದೆ ಶಮಿ ಸಮಿನ ಆಹುತಿ ಕೊಡುವಂದಾಂಡ ಆ ಕದಿಕೆ ಬಂತಿನ ಶನೇಶ್ವರ ರಾಹುಗ್ರಹದ ಆಹುತಿ ಕೊಡುವಂದಾಂಡ ಆಯುಷ್ಯವರ್ಧನಂ ಎಡ್ಡೆ ರೀತಿಯ ಆಯುಷ್ಯನ ಅನುಗ್ರಹ ಮಾಡ್ತಾರೆ ಅನೇಕ ವರ್ಷ ಕಾಯಿಲೆಡಿದ್ದವರಿಗೆ ಆಸೆಗಳು ಎತ್ತರಲ್ಲಿ ಕೂಡ ಪರಿಸ್ಥಿತಿ ನಮಗೆ ಆಯುಷ್ಯದ ಪ್ರಯೋಜನ ಇದೆ ಅಂತಂಡ ರೋಗರಹಿತವಾದ ಅಂತ ಆಯುಷ್ಯದಕ್ಕೆ ದೇವರ ಗುರಿಯಿಂದಾಂಡ ದೇವರನ್ನ ಅನುಗ್ರಹ ಅಂತ ಲೆಕ್ಕ ಆ ರೀತಿ ಅದಕ್ಕೆ ಆಹುತಿ ಕೊಡುವಂದಾಂಡ ಆಯುಷ್ಯನ ಹೆಚ್ಚು ಮಾಡ್ತವರಿಗೆ ಕುಳಿತ ಕೇತುಗ್ರಹಣ ಪ್ರೀತ್ಯರ್ಥವಾದ ಆ ಗರ್ಭಿಣ ಆಹುತಿ ಕೊಡುವಂಥ ಬ್ರಹ್ಮವರ್ಚಸ್ಸು ರೀತಿಯ ಕಾಂತಿನ ಅನುಗ್ರಹ ಮಾಡ್ತವರಿಗೆ ಈ ರೀತಿಯ ಪರಳು ಪಂಕ್ತಿಯಲ್ಲಿ ಆ ರೀತಿಯ ಪರಳು ಕೂಡ ಅನುಗ್ರಹ ಮಾಡಿಕೊಡು ಸಾಧನೆ ಎಡೆಡ್ಡೆ ಧರ್ಮ ಕಾರ್ಯ ದಾನ ಇತ್ಯಾದಿ ಅತಿಥಿ ಸತ್ಕಾರ ಅನ್ನದಾನ ಮಾತು ಬರ್ತಾರೆ ರೋಗಭಾಗ್ಯವು ಭಗವಂತೆ ಅನುಗ್ರಹ ಮಾಡಿಕೊಡ್ತು ಗೃಹಸ್ಥಾಶ್ರಮ ನಿತ್ಯ ಸಪತ್ನೀಕರಾದ ನಾನಳ 100 ವರ್ಷ ಪರ್ಯಂತ 150 ಹೆಚ್ಚು ವರ್ಷ ಪರ್ಯಂತ ಜೀವನವಲ್ಪದ ಮೋಡ ಯೋಗಭಾಗ್ಯ ಭಗವಂತನ ಅನುಗ್ರಹ ಮಾಡಿಕೊಡು ದೇವರ ಪ್ರಾರ್ಥನೆ ಮಾಡ್ತಾನೆ ವಿಶೇಷವಾದ ನಾರಾಯಣ ದೇವರು ಸಮಾಧಾನ ಓದಿ ಕಷ್ಟ ಇತ್ತು ನಾರಾಯಣ ಇಲ್ಲಾರ ಬಿಡಿದ್ಯೋಗಿ ಗೊತ್ತಿದ್ದಂಗೆ ಡಾಕ್ಟ್ರೇ ಹಿಂದೆ ವಿಚಾರ ಅವಾಗ ನಾನೇನು ಮಾಡ್ತಾರೆ ವಿಶ್ವಾಸವು ಬರೋದಾಯ ಡಾಕ್ಟರ್ ವಿಶ್ವಾಸ ಆಯನೊಂದಿ ಕಷ್ಟೊಂಡು ಮಾಡ್ತಾರೆ ಅವ ಆ ಕಷ್ಟೊಂಡು ಸ್ಪಂದಿಸಾದ ಆಯನೊಂದಿ ರೋಗ ಅಥವಾ ಮನಸ್ತಾಪಗಳಿಂದ ಈ ಆ ಔಷಧಿ ಆ ಕೊರ್ನ ಔಷಧಿ ಫಲಪ್ರದ ಅವಳನ್ನಟ ದೇವತಾ ಅನುಗ್ರಹ ದೇವರ ಅನುಗ್ರಹದಿಂದ ಒಂದು ಮುಡಿಕಡ್ಡಿ ಆಡಿ ಅಂತ ಅಂತ ಆ ಡಾಕ್ಟರ್ನ ಕೈ ಪಡಿತವಂತ ದೇವರನ್ನ ಅನುಗ್ರಹ ಅಂತ ಅವಾಗ ಈಗಿನ ಸರ್ಕಾರ ನನಗೆ ಆ ದೇವರನ್ನ ಅನುಗ್ರಹ ಪ್ರಾಪ್ತಿಯಾಗುವುದು ನೀರಿನ ಮನಸ್ಸಿಂದ ಇಚ್ಛೆ ಇಟ್ಕೊಂಡು ಅವ್ರು ದೂರ ನಡಕೊಂಡು ಕುಟುಂಬ ಸಂಸಾರವನ್ನು ಇಂಚನೆ ಒಗ್ಗಟ್ಟಿರ್ತಾರ ದುಂಬುದ್ರ ನಾನಾಯ್ತು ಆ ದೇವರನ್ನ ದೈವ ಕೆಲಸಗಾರನ್ನು ಮಲ್ಪನ ಯೋಗಾಭಾಗ್ಯವನ್ನು ಒಗ್ಗಟ್ಟನ್ನು ಅನ್ವೇಷಿಸಿ ದೇವರ ಅನುಗ್ರಹ ಮಾಡಿಕೊಂಡು ದುಂಬಿ ಎಂಚ ಬುದ್ಯಾರು ಬಂದು ಈ ಮನೆತನ ರಾರಾಜಿ ಸಾವಂದಿತ್ತು ನಾವು ದುಂಬುತ್ರ ಅಂಚನೆ ರಾಜರಾಜ ಲೆಕ್ಕಲ ದಿನೋದಿನ ಪುಣ್ಣಮೆತ ಚಂದ್ರೆ ಬಾಡ್ಯೋಡು ಪುಣ್ಣಮೆತ ಚಂದ್ರದೇವರಿಂದ ಬೆಳಗೊಂದೋಪೆರ ಅವೇ ರೀತಿಯಾದ ಕುಟುಂಬ ಸಂಸಾರವನ್ನು ಬೆಳಗಾದು ಬರಡು ಎಂಬಂತ ದೇವರಿಂದ ಪ್ರಾರ್ಥನೆ ಮಾಡ್ಕೊಂಡು ಈ ಮಂಗಳ ನಾರಾಯಣಂ ದೇವಂ ಸತ್ಯನಾರಾಯಣ ದೇವರ ಚರಣಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಆಚಾರ್ಯಮುಖೇನ ಕಾರಯಿತ ಮಹಾಗಣಪತಿಯಾದ ಸದಾ ಶರೀಶವಕಾಂತೋ ಅಷ್ಟಿ ಸತ್ಯನಾರಾಯಣ ಕರ್ಮಕರಣಿ ಕರ್ಮಾಭಿಮಾನ ದೇವತಾ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದಿವ್ಯ ಚರಣಾರವಿಂದ ಅರ್ಪಣವನ್ನು ಪೂಜೆ ಕೂಡ ಪರಮಾತ್ಮ ಅರ್ಪಣೆ ಮಾಡಿಕೊಂಡು ಮನಸ್ಸು ದೇವರಿಂದ ಧ್ಯಾನ ಮಾಡಿಕೊಂಡು ಬಾಯಿಗೆ ಬಂದು ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ನಾರಾಯಣಾಯ ನಮಃ ಓಂ ವಿಷ್ಣು ಪರಮಂ ಪಶ್ಯಂತಿ ನನಗೆ ಬೇಕಿತ್ತು ಇಷ್ಟವೇ ನಮೋ ಇಷ್ಟವೇ ನಮೋ ಇಷ್ಟವೇ ನಮಃ ನೀರು ಬರ್ತಾ ಇದೆ
ಚೌಟೇರು ಆಗಲಿ ಚೌಟೇರಿ ತನ್ನ ಮೊಟ್ಟಿಗೆ ಇಜ್ಜೇರು ಆರನೇ ನೆನೆ ತಂದು ಇನ್ನಿತ ದಿನೊಟ್ಟು ಸಂಜೀವಣ್ಣನ ಮೆಗದಿ ಮುಖ ಭಾವೆ ಆಗ್ಲೇನ ಮಂಟ ಮೆಗಲಿ ತೊಂದು ಬರಿಯರಲ್ಲರು ಅರ್ನ ಮೆಗದಿ ಸುಗ ಒಂದು ವಾದ್ಯ ಆಯ್ನದು ಸಕ್ಸೋಫೋನ್ ಪಾಡ್ನೆಡ್ಡನ್ನ ಅನ್ನ ದಯಮಲ್ತು ಒಂದು ಸಕ್ಸೋಫೋನ್ ಇತ್ತನ್ನ ಪಾಡ್ಲೆ ಆನಿದ ದಿನೊಟ್ಟು ಮದುವೆ ಆ ರೀತಿ ನಡತ್ತದ ಅನ್ಪುಣ ಎಂಕ್ಲೆ ಗೊತ್ತುಂಡು ಅಪಗ ಈ ಇನ್ನಿತ ಪ್ರಕೃತಿದ ಒಂದು ಆಡಂಬರದಲ್ಲ ಇದ್ದಿ ಸಾಮಾನ್ಯ ರೀತಿಯ ಮದುವೆ ಅಂಡ ಎಂಕ್ಲ ಸಾಮಾನ್ಯ ರೀತಿ ಅಂಡಲ ದಾಂಪತ್ಯ ಜೀವನ ಸುಖನು ಅನುಭವಿಸ್ತಾ ಆ ಕಾಲಘಟ್ಟ ಉಂಡು ಬೂಡಿಯವರು ಡಾಕ್ಟರ್ ಸಂಜೀವ್ ರೈ ಅವ ರೀತಿ ಅವ್ರನ್ನ 5 ವರ್ಷದಿಂದ ಅನ್ನ ಸಹಧರ್ಮಿಣಿ ಆದ ಜೊತೆ ಆದ ಅನ್ನ ಬದುಕಟ್ಟು ಪಾಲ್ಪಡಿನ ಬೆಳ್ಳಿಪಾಡಿ ಶ್ರೀಮತಿ ದಯಾವತಿ ಸಂಜೋರಕ್ಲಿತೆ ಮಂಟಮೆಗೆ ಬರೋಂದುಲ್ಲರು ಮುಗಿಯೋರೋಡಿ ಸದಾನಂದ ಮೇಲಂಟ್ರ ಅವ್ರನ್ನ ಭಾವೆ ಅವ ರೀತಿ ಅವ್ರನ್ನ ಮೆಗದಿ ಸುಗಂಧಿ ಆಗ್ಲೇನ ಮಂಟಪೆಗೆ ಎತ್ತೊಂದು ಬರೋದಿಲ್ಲ ಒಂದು ಸಕ್ಸೋಫೋನು ಅದೆಲ್ಲ ಸಂಗೀತ ಐತನ್ನ ಪಾಡ್ಲೇನು ಏನು ಬಾಗೋಕ್ಕಿಲ್ಲ ಕುಳ್ಳಲೆ ಕುಳಿದಿನ ಉಂಟ ನೀಗ್ಲ ಬೇರೆ ಅನ್ನ ಕುಳ್ಳೆ ಅತ್ತಿಗೆ ಕೊಂಚ ಉಂಗೆಲ ದೀಪಣೆ ಅವ ರೀತಿ ಅತ್ತಿಗೆ ಅಣ್ಣ ಕೊಂಚ ಉಂಗೆಲ ದೇಡ್ದು ಸಂತೋಷವನ್ನು ಪಟವನ್ನು ನೋಡು ಪಂದು ಮಾತಾಡಲ ಅಪೇಕ್ಷೆ ಉಂಟು ಉಂಗೆಲ ಉಂಡೆ ಆಯ್ತು ಬೇತಾಯ್ತು ಉಂಟು ಸುರಟು ಅತ್ತಿಗೆ ಅಣ್ಣಗೆ ಹೊಂಗಿಲ್ಲ ದಿಯೋಡು ದಾಯಣ್ಣ ನನ್ನೊಂದು 25 ವರ್ಷ ಆಗಲಿ ಈ ರೀತಿದ ಒಂದು ಬದುಕೋಡು ನಿತ್ತಂಡ ನಮ್ಮನ್ನು ಆತ್ಮಸ್ಥೈರ್ಯ ಬೋಡಿಗೆ ಆತ್ಮಸ್ಫೂರ್ತಿ ಬೋಡು ದಾಂಪತ್ಯ ಆ ರೀತಿ ನಡಪೋಡು ನೋಡ್ಪುನ ವಿಷಯ ನಂಗೆ ಮಾತ್ರ ತೆರೆದುಂಡು ಯಾನಂಜಿ ಮುರಾಣಿ ಡಿಸೆಂಬರ್ 31 ನನ್ನ 45 ದಾಂಪತ್ಯನು ಆಚರಿಸಾನೆ ಸಾಂಕೇತಿಕವಾದ ಅಣ್ಣನೊಟ್ಟಿಗೆ ಏನಿತ್ತು ಕೂಡ ಯಾನ ಅಂಚನ ಶಾಲ್ ಮತ್ತು ಪಾಡೊಂದು ಬತ್ತ ಅಣ್ಣೆ ಅತ್ತಿಗೆ ಉಂಗಿಲ ದೇಡ್ದು ನನ್ನವರ ಅಣ್ಣ ಪ್ರೀತಿ ಪ್ರೇಮ ಮಮತೆ ವಾತ್ಸಲ್ಯ ಅಂದ್ಕೊಂಡು ಆ ಪ್ರೀತಿನ ಅಗ್ರಡ್ ಜನ ಪಟ್ಕೊಂಡೇರು ಮತ್ತೆ ಹೆಚ್ಚಿಗೆ ಸಮಯ ವ್ಯರ್ಥ ಮಲ್ಪನ ಸಂದರ್ಭ ಇಡ್ಡಿ ಕೊಂಚ ಪೇಟ ದಿವ್ಯರಂಡ ಜವಾಬ್ದಾರಿ ಸಂಕೇತ ಮದುಮಾಯಿ ನಡ್ದುಕ ಕೂಡು ಕುಟುಂಬಡು ಸಂಸಾರಡು ಜವಾಬ್ದಾರಿ ಬದುಕೋಡು ಬದುಕ್ಯಾರ ಉಂಡು ಒಂಜಿ ದೃಷ್ಟಾಂತವಾದ ಒಂಜಿ ಪೇಟ ಅವೇ ಮದುಮೆದ ರೂಪದ ಪೇಟ ಅನ್ನಕ್ಕೆ ದಿಯೋಡು ಪಂಡಿ ವಿನಂತಿ ಮಾಡಿ ತೊಂದಿಲ್ಲ ನಾಯ್ತ ಪಕ್ಕ ಹೋಗುದೆಪ್ಪರಜ್ಜಿ ಒಂಜಿ ರಡ್ಡ್ ನೀಗ್ಲ ಕುಳ್ಳಿ ಅಣ್ಣ ಒಂಜಿ ರಡ್ಡ್ ಪರಿಚಯ ಅರ್ನ ಕೂಡು ಕುಟುಂಬದ ಪರಿಚಯ ಚೂರು ಪಂಡದು ಆಗ್ಲು ಹೂಹಾರ ದಂಡ ಹಾರಾರ್ ಪಡೆ ಪರಿಚಯ ಬಂದು ನಂದು ಬಾವು ಹಾರಾರ್ ಪಡೆ ಪರಿಚಯ ಬಂದು ಇತ್ತೆ ಹಾರಾರ್ಪಣೆ ತುಂಬ ಒಂದು ಎಲ್ಲಿಯ ಪರಿಚಯ ಮಾಡ್ತಾನೆ ಅಂದ್ರೆ 5 ವರ್ಷ ಆಗ್ಲೇ ಈ ರೀತಿಯ ಬದುಕೋಡಿತ್ತಣ್ಣ ಆಗ್ಲ ಹಿರಿಯಕ್ಕಳ ಅನುಗ್ರಹ ಪುಣ್ಯಗೆ ಯಾಕೆ 14 ತಲೆಮಾರು ಅಂತ ಪಂಡ್ಪೇರು ಈ 14 ತಲೆಮಾರು ಮಲ್ತನಂಚನ ಒಂದು ಎಡ್ಡೆ ಕೆಲಸ ಉಂಡ ಆಯ್ತ ಅನುಗ್ರಹ ನಮ್ಮ ಈತ ವರ್ಷ ನಾವು ಬದುಕೋಣ ಹಿರಿಯಕ್ಕಳ ಬಗ್ಗೆ ಒಂಚೂರು ನೆನೆದು ನೋಡೋದು ನಮ್ಮ ಶ್ರೀಯುತ ಸಂಜೀವ್ ರೈಕ್ಲೆ ಮುಂಡಾಲ ಗೊತ್ತು ಸಂಕಪ್ರೈ ಅಂಚನೆ ಬೆಳೆಯೂರು ಗೊತ್ತು ಬೋಡಿಯಾರು ಪದ್ಮಾವತಿ ರೈಕ್ಲ ನಮಗೆ ಮುಂಡಾಲ ಗೊತ್ತು ಸಂಕಪ್ರೈಕ್ಲು ಬಂಡ ಒಂದು ಕೃಷಿ ಪ್ರಧಾನమైన ಅಂಚನ ಆ ಕೂಡು ಕುಟುಂಬಡು ಒಂದು ಉತ್ಕೃಷ್ಟ ಶ್ರೇಷ್ಠ ಮಟ್ಟದ ಕೃಷಿಗೆ ಅದು ಮೂಡಿದು ಬತ್ತೇರು ಮುಂಡಾಲ ಗೊತ್ತು ಗತ ವೈಭವನು ಪಡೆಯನಂಚನ ಒಂದು ಗುತ್ತುದ ಇಲ್ಲ ಕೆಂದಂಬಾಡಿ ಗ್ರಾಮಡು ಸಂಕಪ್ರೈಕ್ಲ ತಮ್ಮಳೆತ್ತೇರು ಮುಂಡಾಲ ಗೊತ್ತು ಶಾಂತಪ್ರೈಕ್ಲ ರಡ್ಡ ಗ್ರಾಮದ ಪಟ್ಲೇರಾದು ಜನಾನುರಾಗಿ ಅದು ಒಂದು ಸಿಂಹ ಸದೃಶ್ಯಾದ ಬದುಕಿನಂಚಿನ ಮುಂಡಾಲ ಗೊತ್ತು ಶಾಂತಪ್ರೈಕ್ಲನ 60 ಆದ ಮುಂಡಾಲ ಗೊತ್ತು ಸಂಕಪ್ರೈಕ್ಲ ಮುಂಡಾಲಡ್ ಯೋಗ್ಯ ವ್ಯಕ್ತಿಯಾದ ಬದುಕಿಯರು 1951 ಮುಂಡಾಲ ಗೊತ್ತು ಕೂಡು ಕುಟುಂಬ 150 ಜನ ಒಟ್ಟಿಗೆ ಬದುಕಿನಂಚಿನ ಇಲ್ಲಿ ಇತ್ತೆಲ್ಲ ಇಲ್ಲಿ ಗತ ವೈಭವನು ಪ್ರತಿ ವರ್ಷ ಪಡೆಯೊಂದುಂಡು ಅಂಚಿನ ಇಲ್ಲಡ್ ಮುಂಡಾಲ ಗೊತ್ತು ಸಂಕಪ್ರೈಕ್ಲನ ಮಗೆ ಆದ ಮೇರೆ ಪುಟದ ಬತ್ತೇರು ಅದೇ ರೀತಿ ಒಂದು ಕೂಡು ಕುಟುಂಬಗೂ ಅನ್ನ ತರವಾಡದಲ್ಲಿ ಐತೆ ಪಣ್ಣೊಂದಿಲ್ಲ ಅವ್ರು ಮಲಯಾಳ ಶಬ್ದ ಅಪ್ಪೆ
ಇಲ್ಲಂತೆಲ್ಲ ಪಂಪೇರು ತವರು ಮನೆ ಅಂತ ಪಂಪೇರು ಆ ಇಲ್ಲಿಗೆ ಮೂಜಿ ಜನ ವ್ಯಕ್ತಿತ್ವದ್ದು ಆ ಇಲ್ಲಿಗೆ ಪುದಾರ ಬರ್ಪುಡಿಗೆ ಒಂಜಿ ಅಲ್ಪದಾಗ್ಲೆ ಆ ಕೂಡು ಕುಟುಂಬದಾಗ್ಲೆ ಅಂಡ ಕುಟುಂಬದ ಅಕ್ಲೆ ವರಿ ರಡ್ನೆ ಅಂತ ಪೊಣ್ಣು ಕೊಂಡೈನಕ್ಲೆ ಅಂಡ ಪೊದ್ದು ಏರ್ನಕ್ಲೆ ಹಿಡ್ದು ಮೂಜನೆ ಅಲ್ಪ ಪುಟ್ಟನಕ್ಲೆ ಹಿಡ್ದು ಶೀತ ಸಂಜೆ ರೇಖೆ ಮುನ್ನಾಳ ಗೊತ್ತುಡು ಪುಟ್ಟನಾರು ಆ ಇಲ್ಲಿಗೆ ಮಸ್ತ್ ಪುದಾರಿನ ಶ್ವೇತ ಸಂಜೆ ರೇಖೆ ಕೊಣತದೆ ಎಂಚಂಡ ಅರಂದೆ ವೈದ್ಯಕೀಯ ಕ್ಷೇತ್ರದ ಕೆಲಸ ಮಾಡ್ತಾರೆ ಫಾದರ್ ಮುಲ್ಲರ್ ಆಸ್ಪತ್ರೆದ ಡೀನ್ ಆದ ಅಂತ ರೋಗಿ ನಗಲಿಗೆ ಬೋಡಾಪುಣಂಚಿನ ವೈದ್ಯಕೀಯ ಸೇವೆಯನ್ನು ಕೊಡ್ದು ಒಂಜಿ ಮಕ್ಕಳ ತಜ್ಞರಾದ ಜೋಕ್ಲನ ಭಾರಿ ಅಡ್ಡೆ ಪುಣ್ಯದ ಕೆಲಸಕ್ಕೆ ಮಕ್ಕಳು ಮತ್ತು ಹೂಗಳು ಈ ಪ್ರಕೃತಿ ಅತ್ಯಂತ ಸುಂದರ ಸಿಸ್ಟಮ್ ಬೇರೆ ಆ ಜೋಕ್ಲಿಗೆ ವೈದ್ಯಕೀಯ ಸೇವೆ ಕೊಡ್ದು ಜನಾನುರಾಗಿ ಅದು ಅರೆ ಒಂಜಿ ಆಡಂಬರದ ವ್ಯಕ್ತಿ ಆಯ್ತು ಒಂಜಿ ಅಹಂಭಾವ ಇತರ ವ್ಯಕ್ತಿ ಆಯ್ತು ಇತ್ತಮಲ್ಲ ವ್ಯಕ್ತಿತ್ವ ಅಲ್ಲ ಏನು ಮರಣಿ ಪಂಡಂಜ್ ಬಾತೇರ ಎಂಕಲ್ ಅನ್ನಿ ಇಸ್ ಎ ಗ್ರೇಟ್ ಮ್ಯಾನ್ ಅಂತ ಆ ರೀತಿದೊಂದು ಬದುಕನಾರಲ್ಲ ಅವ್ರನ್ನ ಸೌಮ್ಯ ಸ್ವಭಾವ ಅವ್ರನ್ನ ನಡವಳಿಕೆ ಮಾತಾಡ ರೀತಿ ಕಲ್ಪೋಡು ಒಂದು ವ್ಯಕ್ತಿತ್ವ ಅವನ ಸ್ವಂತ ಸಂಪಾದನೆ ನಮ್ಮ ಹಿರಿಯಗಳನ್ನ ಆ ವ್ಯಕ್ತಿತ್ವವನ್ನು ಗುರುತಿಸದು ಅವೇ ತಾದಿಡು ನಡಪುನಂಚ ನಮ್ಮ ಕರ್ತವ್ಯ ಅದೆಷ್ಟೇ ಅನ್ನನ ಒಂದು ವ್ಯಕ್ತಿತ್ವ ಉಂಡ ಒಂದು ಆದರ್ಶ ಉಂಡ ನಮ್ಮ ಪಾಲಿಸಾಗ ನಮ್ಮ ಹಿರಿಯಗಳನ್ನ ವ್ಯಕ್ತಿತ್ವ ನಮ್ಮ ಪಾಲಿಸಾಗ ಅಂದ್ರೆ ನಾನು ಈ ಸಂದರ್ಭ ಪಣಿದ್ರೆ ಭಾರಿ ಸಂತೋಷ ಪಡೋದು ನೋಡ್ಲೆ ಶ್ವೇತ ಸಂಜೆಣ್ಣೆ ಮುಂಡಾಗೊತ್ತು ಸಂಕಪ್ರೇಕಲ್ಲ ಮಗಿಯಿಂದ ಏನು ಪಂಡೆ ಆ ಕುಟುಂಬದ ಎಂಕ್ಲ ಅಂಬೇನ್ರಂಕ್ಲ ಕಾಲ ಉಂಡು ತೆನ್ನಮ್ಮೇರು ಮುಂಡಾಳೋತು ಮಾಯಲರೈ ಮುಂಡಾಳೋತು ರಡ್ಡು ಐಡುದುಕ ಮುಂಡಾಳೋತು ಸುಬ್ಬೈರೇಕಲಿಂದ ಇತ್ತೇರಿ ಮುಂಡಾಳೋತು ಬೀರನ್ ರೈ ಮುಂಡಾಳೋತು ತಿಮ್ಮಪರೈ ಆರು ಸುರುಟು ಸಹಕಾರಿ ಕ್ಷೇತ್ರಡು ಸರ್ಕಾರದ ಉದ್ಯೋಗಿ ಆದ ಕೆಲಸ ಮಾಡ್ತಾರೆ ಆ 150 ಜನ ಇಪ್ಪನಾಗ ಮುಂಡಾಳಗೊತ್ತುಡು ಸಂತೋಷ ಸಂಭ್ರಮ ಮೂಡ್ದು ಬತ್ತಿ ಇತ್ತ ಕೂಡು ಕುಟುಂಬ ಇದ್ದಿಂದಿತ್ತಲ್ಲ ನಮ್ಮತ್ತ ಕೂಡು ಕಟ್ಟಡು ಒಂದು ಕಡೆ ಸೇರೋಣ ಕೂಡ್ನಂಡ ಸೇರೋಣ ಸೇರ್ದಿಂಚಿನ ಸಂತೋಷನು ಅನುಭವಿಸಲಿ ಸಂಜನನ ಮಾತೃಶ್ರೀಯಿಂದ ಅಪ್ಪೆ ಅರ್ಲ ಬೆಳೆಯೂರು ಬೋಡು ಪದ್ಮಾವತಿರೇಕಲಿ ನಾನು ಅಂಚನೆ ಪಂಡೆ ಅರ್ನಲ್ಲ ಅಜಾನ್ ಬಾಹು ವ್ಯಕ್ತಿತ್ವ ಅರ್ನ ವ್ಯಕ್ತಿತ್ವ ಆ ರೀತಿ ಸಮಾಜವು ನಂಗೆ ತಿಕ್ಕಿದ್ದ ಅಂಚಿನ ವ್ಯಕ್ತಿತ್ವದ ಚೋಕ್ಲೇನ ಆರ ಸಂಕಪ್ರೇಕಿಲ್ಲ ಅವ ರೀತಿ ಎಂಗ್ಲ ಚಿಕ್ಕಿ ಪದ್ಮಾವತಿ ಅಕ್ಕಿಯಲ್ಲಿ ಪಡೆಯೋಣರು ನನ್ನಂಜಿ ಪಾತ್ರದಂಡ ಬೆಳ್ಳಿಪಾಡಿ ಶ್ರೀಮತಿ ದಯಾವತಿ ರೈನ 5 ವರ್ಷ ತುಂಬ ಸಂಜೆ ಮದಿಮೆಯರು ಆ ಮದಿಮೇಡು ಯಾನ್ ಪಾಲ್ಪಡತ್ತೆ ಎಂಕಪ್ಪ 25 ವರ್ಷ ಯಾನ್ ಮಸ್ತ್ ಮದಿಮೆ ಸುಧಾರಿತ ನಂಜಿ ವ್ಯಕ್ತಿತ್ವ ಮದಿಮೆ ಸುಧಾರಿತದೆ ನಿಶ್ಚಯ ಸುಧಾರಿತದೆ ಅಪ್ಪ ಹೆಂಗೆ ಮದ್ಮೆ ಅಣ್ಣನ ಮದ್ಮೆ ಸುಧಾರಿಪೇರ ಆಯ್ತು ನಾನು ಹೆಂಗೆ ಮದ್ಮೆ ಆತಿಜಿ ಮದ್ಮೆ ಐನ ಹೇಗೆ ಮದ್ಮೆ ಸುಧಾರಿಪುಣೆ ಹಾಗೆ ಗೃಹಸ್ಥೆ ಆದಿಪ್ಪೋಡು ಈ ರೀತಿ ದಂಪತಿ ಆದಿಪ್ಪೋಡಾಗ್ಲಿ ಅಂಚನಾಗ್ಲಿ ಮದ್ಮೆ ಸುಧಾರಿಪ ಅಂಚೆ ಎನ್ನ ಯೋಗ ಭಾಗ್ಯ ಐನಿ ಆನಿ ಮದ್ಮೆ ಸುಧಾರಿಪರ ಆಯ್ಜಿಂದಿತ್ತಲ್ಲ ಅಣ್ಣನ 5 ವರ್ಷದ ಮದಿಮೆ ನಂಜಿನ ಸುಧಾರಿಪುಣಚನ ಯೋಗ ಭಾಗ್ಯ ಮುರಾಣಿ 45 ವರ್ಷದ ಮದಿಮೆಯ ಸಂಭ್ರಮವನ್ನು ಅನುಭವಿಸಾಯಿನ ಹೆಂಗೆ ತಿಕ್ಕಂಡತ್ತ ಅಂದ್ಬಂದು ನಾನು ಅತ್ಯಂತ ಸಂತೋಷೋಡು ಸ್ವಲ್ಪ ಪಾಲು ಪಡೆಯೊಂದಿಲ್ಲ ಅತ್ತಿಗೆನ ದಯಾವತಿ ಮೇರ್ನ ಅಪ್ಪಮ್ಮನ ಪುದರ್ನ ಈ ಸಂದರ್ಭ ಪಡೋಡಾಪುಡು ಅರ್ನ ಅತ್ತಿಗೆನ ಅಮ್ಮೇರು ಮುದಂಗಾರು ನ್ಯಾಯವಾದಿ ಅಡ್ವೊಕೇಟ್ ವಕೀಲರ ದೊಡ್ಡ ಬೇರೆ ಶ್ರೀಯುತ ವೆಂಕಪ್ಪ ಆಳ್ವೇರ್ನ ಮಗಳು ವೆಂಕಪ್ಪ ಆಳ್ವೇರ್ ಬಂಡ ಒಂದು ಶ್ರೇಷ್ಠ ವ್ಯಕ್ತಿ ಮಂಗಳೂರು ವಕಾಲತ್ತು ಮಾಡ್ತದೆ ಆ ಮುದಂಗಾರದ ಕುಟುಂಬ ಅಂಚಿನ ಬಂಡ ಕದಿಕೇಡು ದುಡ್ಡು ಕಟ್ಟನಂಚಿನ ಅಂಚು ಕುಟುಂಬ ಈ ದುಂಬ ಮಾತಾಡೋ ಬಾರು ಕದಿಕೇಡು ಕಟ್ಟನೆ ಅಂಡ್ ಅಂಚಿನ ಆರ್ಥಿಕವಾದ ಒಂದು ಶ್ರೇಷ್ಠತೆಯನ್ನು ಪಡೆಯಂಚಿನ ಮುದಂಗಾರ ಕುಟುಂಬದ ಶ್ರೀಯುತ ವೆಂಕಪ್ಪ ಆಳ್ವೇರ್ನ ಮಗಳಿನ ಸಂಜೊನ್ನೆ ಮದ್ಮಾಯರು ಸಂಜಣ್ಣನ ಮಾಮಿ ನನ್ನ ಅತ್ತಿಗೆನ ಅಪ್ಪನ ಉದರ್ ಬೆಳ್ಳಿಪಾಡಿ ಲಕ್ಷ್ಮಿ ವೆಂಕಪ್ಪ ಆಳ್ವೇರ್ ಇಂಚಿನ ಕೂಡು ಕುಟುಂಬದ ಇಲ್ಲದ ಅಣ್ಣೆ ಮದುವೆ ಆದ 5 ವರ್ಷದ ತನ್ನ ಸುದೀರ್ಘವಾನಿಂಚಿನ ಬದುಕಡೆ ಆ ಮೂಜಿ ಜೋಕ್ಲೇನ್ ಪಡೆಯರು ಐಟು ರಡ್ಡು ಆಣಿ ಜೋಕ್ಲು ಒಂಜಿ ಪೊಣ್ಣು ಮಗಳು ರಡ್ಡು ಆಣಿ ಜೋಕ್ಲೆಡ್ ಕೊರಿತ ನೀ ನೆಟ್ಟು ಪಾಲು ಪಾಡೆ ಹೊಡೆದಿತ್ತಂಡು ಮುರಣಿ ಬತ್ತದ ಪೋಯಿ ಆಸ್ಟ್ರೇಲಿಯಾ ರಾಕೇಶ್ ರೈ ಪಂಡದು ಅಲ್ಲಿ ಬಿಡದಿ ಸ್ಮೃತಿ ಪಂಡದು ಶ್ರುತಿ ಪಂಡದು ಒಂಚೂರು ಶ್ರುತಿ ಪಂಡದು ರಡ್ಡೆ ಮಗೆ ರೀತೇಶ್ ಪಂಡದು ఆయన బుడదిన పుదరు సంహిత పండదు కొంచెం మగళు అన్నಗೆ ರಶ್ಮಿ ಶೆಟ್ಟಿ ಬಂಡದು ಮಗಳು ಅಲ್ಲಿನ ಗುರುಪ್ರಸಾದ್ ಶೆಟ್ಟಿಗೆ ಮದ್ಮೆ ಮಲ್ತದ್ದು ಸುಖ ಸಂಸಾರಗಳು ಇಪ್ಪುನಂಚಿನ ಯೋಗ ಭಾಗ್ಯ ಅಗ್ನ ಪಾಲ್ಗೆ ನಮ್ಮ 15 ತಲೆಮಾರದ ಹಿರಿಯಕಲ ಶಿವರೋದು ಉಂಡು ಬಂಡದು ನಮ್ಮ ಎಣ್ಣೆಯೊಂದಿಲ್ಲ ಅಣ್ಣಗೆ 4 ಜನ ಪುಳ್ಳಿ ನಕ್ಳು
ಒಂಜಿ ಪುಲ್ಲಿನ ಬುಧರು ಮಿಲಾ ಬಂಡದು ಬುಕ್ಕೊಂಜಿ ಅಕ್ಷತ್ ಬಂಡದು ಬುಕ್ಕೊಂಜಿ ಶ್ರೀಹಾನ್ ವಿಹಾನ್ ಬಂಡದು 4 ಜನ ವಿಹಾನ್ ಮೇಲಿನ ವಿಹಾಜ ವಿಹಾನ ವಿಹಾನ್ ತೊಂದರೆ ಭಾರಿ ಅಡ್ಡ ಹುಷಾರುಲೆ ಅಣ್ಣನ ವ್ಯಕ್ತಿತ್ವನೇ ದುಂಬುದ ಸಮಾಜವು ಕೊರಿಯರು ಲೆಂಚನ 4 ಪುಳ್ಳಿ ನಕ್ಲು ಎಂಕ್ಲೇಪುಳ ಪಣ್ಪುಣಂದುಂಡು ಪುಳ್ಳಿ ನಕ್ಲು ಅಂಚಿ ಬೊಳ್ಳಿ ನಕ್ಲು ಅವಡು ಬೊಳ್ಳಿಲ್ಲ ಅವಡು ಬೊಳ್ಳಿ ಅಂಡ ನಮ್ಮ ಸಂಸಾರಕ್ಕೆ ಒಂಜಿ ಸಂಪತ್ತಾದಾಗಲೇ ಪರಿವರ್ತನೆ ಅವಡು ಒಂದು ನಮ್ಮ ಪಣ್ಣೊಂದು ಖಂಡಿತವಾಗಲ ನಮ್ಮ ಆ ರೀತಿದ ನಡವಳಿಕೆ ಅನ್ನಡ ಉಂಡ ಐನೇ ಆ ಜೋಕುಲ್ಲ ಕಲ್ತದ ನಮ್ಮ ಸಮಾಜಕ್ಕೆ ಒಂಜಿ ಸಂಪತ್ತಾದ ಈ ಪುಳ್ಳಿ ನಕ್ಲು ಮುಡ್ದು ಬರಡ್ದು ನಮ್ಮನಂಚಿನ ಹಿರಿಯ ಅಕ್ಲನ್ನ ಪ್ರಾರ್ಥನೆ ಮಲ್ತೊಣಗ ಅಣ್ಣನ ಸಂಸಾರ ಭಾರಿ ಮಲ್ಲ ಸಂಸಾರ ಒಟ್ಟಿಗೆ ಕೂಡು ಕುಟುಂಬಡು ಬುಲೈನಂಚಿನ ಸಂಸಾರ ಹೆಂಗ್ಲ ನೇಲೆ ಮೇಲೆ ಸಂಕಾಪುರಕ್ಕೆ ಇಲ್ಲು ಘಟನೆ ಆರ್ನ ಒಂಜಿ ಕನಸು ಇತ್ತುಂಡು ಮುಂಡಾಲಡು ಆ ರೀತಿದ ಒಂಜಿ ಸಂಪತ್ ಪರಿತವಾನಿಂಚಿನ ಬನೆತನ ಇತ್ತಂಡ ಅಂಚನೇ ಒಂಜಿ ನಿರ್ಮಾಣ ಮುಳ್ಳ ಬುಡಿಯಾಡು ಮಲ್ಪೋಡು ಬಂದು ಅರ್ನ ಮುಲ್ಪ ಮಲ್ತನಂಚಿನ ಕೆಲಸ ಇನ್ನಿಲ್ಲ ಶಾಶ್ವತವಾದ ನಮ್ಮ ಕಣ್ಣಿಗೆ ಸಂಕಟ ನೇಲೆ ಮೇರ್ನಾಗ ಕೆಲಸ ಮುಲ್ಪ ತೋಜೊಂದುಂಡು ಅವ ರೀತಿ ಅರ್ನ ಜೋಕ್ಲು ಅಣ್ಣಗೆ 7 ಜನ ಮೆಗ್ಗೆ ನಕ್ಲು ಒಂಜಿ ಪಳ್ಳಿ ಒಂಜಿ ಮೆಗಿದಿ ರಡಿ ಜನ ಮೆಗ್ದಿ ನಕ್ಲ ಎಂಕ್ಲವ ಅಕ್ಕೇನು ಗುಲಾಬಿ ಅಕ್ಕಿ ಅನ್ಪೋಣ ರಡಿ ಜನ ಮೆಗ್ಗಿದ ನಕ್ಲಿಗೆ ಒಟ್ಟಿಗೆ 7 ಅಂಜೋಕ್ಳು ಹೆಣ್ಮ ಅಂಜೋಕ್ಳು ಗುಲಾಬಕ್ಕೆ ಬುಕ್ಕ ಸುಗಂಧಿ ಮುಗ್ಳು ರಡಿ ಜನ ಅಣ್ಣನ ಮೆಗಿದ ನಕ್ಳು ಹೆಣ್ಮ ಆರಿನ ಸೇರ್ದತ್ತು ಏನಾರು ಬಿಡ್ದು ಅಣ್ಣಗೆ 7 ಜನ ಮೆಗ್ಗೆ ನಕ್ಲು ಮಾತೆಲ್ಲ ಮೆಗ್ಗೆ ನಕ್ಲಿ ಅರೆಗೆ ಭಾರಿ ವಿಶೇಷದ ವ್ಯವಸ್ಥೆ ದನಂಡ ಆರು ಮಾತೆರೆಗಳ ಹಿರಿಯರು 7 ಜನ ಮೆಗ್ಗೆ ನಕ್ಲಿಟ್ಟು 3 ಜನ ತೀರ್ಪೋತೀರು ಶ್ರೀತ ಗಂಗಾಧರ್ ರೈ ಬಾಲಕೃಷ್ಣ ರೈ ಬುಗ ಕೃಷ್ಣೆ ಮುಗ್ಳು ಮತ್ತ 3 ಜನ ನಮ್ಮೊಟ್ಟಿಗೆ ಇಜ್ಜಂದನಲ್ಲ ನಮ್ಮ ಮನಸ್ಸು ಈ ಸಂದರ್ಭಡು ಒಂಜಿ ಬೇಸರದ ವ್ಯವಸ್ಥೆ ಅವ ರೀತಿ 4 ಜನ ಮೆಗ್ಗೆ ನಕ್ಲು ನನ್ನೊಟ್ಟಿಗೆ ಉಳ್ಳೇರು ರಾಮಕೃಷ್ಣೆ ರಾಧಾಕೃಷ್ಣೆ ಗಣೇಶೆ ಬುಕ್ಕ ಡಾಕ್ಟರ್ ಸಚ್ಚಿದಾನಂದ ಮುಗ್ಳು 4 ಜನ ಮೆಗ್ಗೆ ನಕ್ಲ ಅಣ್ಣನೊಟ್ಟಿಗೆ ಉಳ್ಳೇರು ವಿಶೇಷವಾದ ಅಣ್ಣಗಿಂಚಿನಂಜಿ ಯೋಜನೆ ಇದ್ದಾನೆ ಇಂಚಿನ ಮಲ್ಪೋಡಿದ್ದಾನು ಅರ್ನ ಜೋಕುಳು ಅರ್ನ ಮೆಗ್ಗೆ ನಕ್ಲು ಮಾತಾಡಲ ಅವ್ರಿಗೆ ಸಂಬಂಧಪಟ್ಟ ಸೇರಿದೆ ಕಾರ್ಯಕ್ರಮ ನಿಯೋಜನೆ ಮಲ್ತಿದ್ದೀರಿ ನಾವು ಮಾತಾಡ್ಲಂಟ್ರೆ ಪಾಲು ಪಡೆತ ನಾವು ಮಾತಾಡಲ ಅತ್ಯಂತ ಪುಣ್ಯವಂತರು ನೆನೆತಂದು ಅನ್ನೇ ಸಮಾಜಕ್ಕೂ ಬಡೋದು ಮಸ್ತ್ ಕೆಲಸ ಮಾಡ್ತಾರೆ ಐದು ಪೂರ ಪಣ್ಯರ ಬಂಡ ಅವರಿಗೆ ಮುಜುಗರ ಅಂಡ ಅವರಿಗೆ ಇಂಗ್ಲೀಷ್ ಇರಿಟೇಟ್ ಅಪ್ಪ ಅರೆ ಬೊಡ್ಚಾವು ಮತ್ತ నేను దింజ పుగారున బొడిచిందార మనసుడు ఎంక్ల గొత్తుండు అంటారు పుత్తోడు హరిమల్ల ಕೆಲಸ ಎಂಕ್ಲ ಮಲ್ತದ ಎಂಕ್ಲ ಅನ್ನಾಟಿ ಸೇರೊಂದಾಯ್ತು ಕೃಷಿ ಪ್ರೊಸೆಸ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿದೆ ಪುತ್ತೂರು ಬಂಡ್ ಸಂಗಡು ಬೋಡಿಯಾರು ವೈದ್ಯಕೀಯ ಕೃಷಿ ಪ್ರೊಸೆಸ್ಸಿನ ಕೊರ್ಪುನ ವ್ಯವಸ್ಥೆ ನಾನೇ ಮಲ್ತೇರು ಯಾಕೆ ನಮಗೆ ರಾಜಣ್ಣೆ ಭಾರಿ ಸಹಕಾರ ಮಲ್ತೇರು ಆ ಪ್ರಶಸ್ತಿನ ವೈದ್ಯಕೀಯ ಕ್ಷೇತ್ರೋಡು ಪ್ರತಿ ವರ್ಷಗಳ ಕೊರೊಂದುಂಡು ರಡ್ಡಿ ದಂಡ ಆರು ಮಸ್ತ್ ಜನ ವೈದ್ಯಕೀಯ ಕ್ಷೇತ್ರ ಕೆಲಸ ಮಾಡ್ತೀನಿ ಹೇಳಿದ್ರ ಫಾದರ್ ಮುಲ್ಲರ್ ಆಸ್ಪತ್ರೆ ಏರಲ್ಲ ನಮ್ಮ ಊರದಾಗ್ಲೆ ಅಲ್ಪ ಆರೋಗ್ಯ ದೃಷ್ಟಿ ಅಲ್ಪ ಸೇರ್ನ ಅಣ್ಣಗೆ ಫೋನ್ ಮಾಡ್ತಾರೆ ಬಂಡಾಂಡು ಯಾನ ದಿಂಜಾರ್ಡ ಪಂಡ್ ಫೋನ್ ಮಾಡ್ತು ಭಾರಿ ಪೋಡಿಗೆ ಎಂಕ್ಲೆಗ ಅಣ್ಣಡ ಆ ಕೆಲಸ ಪಂಡಾರ ನಮ್ಮ ಕೆಲಸ ತೆಗೆದು ನೋಡು ಇನ್ನವ್ರಿ ರಬ್ಬರ್ ಟ್ಯಾಪರ್ ಉಳ್ಳಿ ಆ ಅಲ್ಪ ಫಾದರ್ ಮುಲ್ಲರ್ಡ್ ಸೇರಿ ಆರೋಗ್ಯ ಭಾರಿ ತೊಂದರೆ ಇರ್ತದೆ ಅಣ್ಣಗೊಂದು ಫೋನ್ ಮಾಡ್ತು ಅಂಡೆ ಅಂಡ ಒಂಚೂರು ಸಹಾಯ ಮಲ್ಪೊಳೆ ಆರು ಎತ್ತೋ ದುಡ್ಡದ ಅಲ್ಪದ ದುಡ್ಡು ಆರು ವೈಯಕ್ತಿಕ ದುಡ್ಡು ಕೊರಜೆ ಅಂತ ಅಲ್ಪ ಅಲ್ಪ ನಂಚಿನ ಆ ಬಿಲ್ಲಡ್ ಮಸ್ತ್ ಕಮ್ಮಿ ಅಪ್ಪನ ತಕ್ಷಣ ಒಂದೇ ನಿಮಿಷೋಡ ಕೆಲಸ ಬಲ್ತು ಕೊಡ್ತಾರೆ ಅಂಚೆ ನಂಜಿ ಹೃದಯವಂತಿಗೆ ಶ್ರೀಮಂತಿಗೆ ಅನ್ನಡ ಉಂಡೊಂದು ಬಂದ್ಮೇನೆ ಅಂತಂದು ಅಂಚನ ಶ್ರೀಮಂತಿಗೆ ಹೃದಯ ಶ್ರೀಮಂತಿಗೆ ನಮ್ಮ ಪಾಲಿಡ್ಲ ತಮಾರ್ನ ಸಂಸಾರ ಬುಳೆದು ಬರ್ಪುಣಂಚಿನ ವ್ಯವಸ್ಥೆ ನೀವು ಮಲ್ತ ನೋಡು ಹೆಚ್ಚಿಗೆ ಪಾತ್ರನ ಸಂದರ್ಭ ಆತು ಇತ ಅನ್ನನ ಆ ಮದುವೆದ ದುಮ್ಮದ ಗತ ವೈಭವನು ನಮ್ಮವರ ಕಣ್ಣಾರ ತೂಪುಣಂಚಿನ ವ್ಯವಸ್ಥೆ ದಯದಿದೆ ಅರ್ನ ಮೆಗ್ಗೆ ನಕ್ಲನ ಸನ್ಮಾನ ಕಾರ್ಯಕ್ರಮ ಆಯ್ತೆ ಅಣ್ಣನ ಮದುವೆದ ಗತ ವೈಭವನು ಕೂಡ ನಮ್ಮ ಕಣ್ಣಾರ ತೂದು ಆನಂದ ಪಡೆಪುಣಂಚಿನ ಸಂದರ್ಭ ಆಯ್ನ ತಕ್ಷಣ ಮುಲ್ಪ ಏರೇರೆ ಮುಲ್ಪ ಈ ಮಣ್ಣಡು ಕೆಲಸಗಾರರಾದ ಮಣ್ಣಿಗೆ ಸೇವೆ ಮಾಡ್ತಾರ ಕೆಲವು ತುಳು ಶಬ್ದ ಚಾಕರಿ ಇದಾಕ್ಲ ನನ್ನ ಪೇರು ಇತ್ತ ಕೆಲಸಗಾರ ಇರೋದು ಅನ್ಪಡೆ ಅಕ್ಲೇನು ಮಾತು ಒಂಜಿ 10 ಜನ ಗೌರವಿಸೋ ನಂಚಿನ ವ್ಯವಸ್ಥೆ ಉಂಡು ಅವು ಅಣ್ಣನ ದಾಂಪತ್ಯದ 5ನೇ ವರ್ಷದ
ಆ ಮರು ಒಂದು ದಾಂಪತ್ಯದ ಜೀವನದ ಅನುಭವಿಸೋದಾಯಿ ನೋಡ್ಕೊಂಡು ಮಲ್ಪನಿಂದ ವ್ಯವಸ್ಥೆ ಇದು ಹಣ್ಣೆಲ್ಲ ಅತ್ತಿಗೆ ಅಲ್ಲ ಲಕ್ಕದೊಂದು ಆಗಲ್ದ ಅರ್ನ ಭಾವೆ ಸದಾನಂದ ಮೇಲಂಟ್ರೆ ಒಂಜಿ ಹೂ ಹಾರ ಕೊರ್ಪೇರು ಇತ್ತ ಮುರಣ ಈ ಬಾರಿ ಅಂಡು ಸುರುಟಿಯರು ಹೂ ಹಾರ ಪಡ್ಡೋಣೆ ನಂಗೆ ಸ್ವಯಂವರ ಅಂತ ಅನ್ಪೇರು ನಮ್ಮ ಮದಿಮೇಡು ನಮ್ಮ ಅದನ್ನ ಒಂಜಿ ನಿಮಿಷ ನಮ್ಮ ಬಂಟದಾರೆಡು ಮೂಜಿ ತ್ರಿಕರಣ ಪೂರ್ವಕವಾದ ಮದ್ವೆ ಆಪಣೆ ಒಂಜಿ ಸುರುಟು ಸ್ವಯಂವರ ಪುಣ್ಣು ಆಣಗ ಹೂ ಮಾಲೆ ಬಣ್ಣ ಆಡ್ನೆಟ್ಲ ಪೊಣ್ಣಗ ಹಕ್ಕೊಂಡು ರಡ್ನೆ ಧಾರಾಮೂರ್ತ ಮೂಜನೆ ಪಾಣಿಗ್ರಹಣ ಒಂದು ರಡ್ಡು ದುಂಬ ರಡ್ಡೆನ ಮಲ್ಪೆ ರಾಪುಜಿದ ಧಾರೆ ಆತಂಡೆ ಪಾಣಿಗ್ರಹಣ ಆತಂಡೆ ಆ ಅತ್ತಿಗೆ ಮುತ್ತೈದೆ ಆತೀರಿ ಯಾರು ಮುಂಜಿ ಪ್ರಶ್ನೆಗಳ ಕೇಳನೆ ಅತ್ತಿಗೆ ಒಂದು ಮುತ್ತೈದೆ ಅವಡಂಡ ಆಳ್ಡ ಐನು ಮುತ್ತುಗಳನ್ನು ಹೊಂದಿದವಳು ಮುತ್ತೈದೆ ಬುಕ್ಕೇರನ್ನ ಪಣ್ಲಿ ಮುತ್ತು ರಡ್ಡು ಮುತ್ತು ಮದ್ಮೆ ದುಂಬು ಇಪ್ಪುಂಡು ಒಂಜಿ ಕರಿಯಮಣಿ ಬುಕ್ಕ ಒಡ್ಡಿಂಗಳ ಕಾರ್ಯಂಗಳ ಬುಕ್ಕ ಸೇರುಂಡೆ ಮದ್ಮೆ ದುಂಬು ರಡ್ಡು ಮುತ್ತು ಒಂಜಿ ಕುಂಕುಮಲ ಒಂಜಿ ನೆತ್ತ ಮುಂಕುತಿಲ್ಲ ಈ ಐನು ಮುತ್ತನ್ನು ಹೊಂದನಾಲ್ ಮುತ್ತೈದೆ ಅತ್ತಿಗೆ ಮುತ್ತೈದೆ ಅದು ಇನ್ನೆಂಟು ಮುಟ್ಲಾರು ಬದುಕದೇರಿ ನನ್ನ ದುಂಬುಗಳಾರ ಜೀವನದ ಅಂತ್ಯ ತನಕಲ್ಲ ಅರು ಮುತ್ತೈದೆ ಅದು ಬದುಕಾಡು ಅಂತ ಪ್ರಾರ್ಥನೆ ಮಾಡ್ತಂದು ಸುರುಟು ಪೊಣ್ಣು ಆಣಗ ಪೂತ ಮಾಲೆ ಪಾಡ್ನೆ ಮಾತೆಲ್ಲ ಚಪ್ಪಾಲ ತಟ್ಟೋಡು ಮತ್ತೆ ವಾದ್ಯ ಘೋಷಲ ಅವಡು ಸುರುಟು ಅಣ್ಣೆ ಮಣ್ಣಿದು ಅಣ್ಣೆ ಕೊಟ್ಲಿ ಚಾಲು ಇತ್ತ ಅಣ್ಣೆ ಅತ್ತಿಗೆಗೆ ಸಂಜೆ ಅಣ್ಣೆ ಅತ್ತಿಗೆಗೆ ಹಾರ ಪಾಡಿಯರು ಭಾರಿ ಸಂತೋಷ ಇತ್ತ ಎನ್ನೊಂಜಿ ಎಲ್ಲಿ ಒಂಜಿ ಹಿಂದುಂಡು ಎನ್ನ ಮುರಾಣಿ 45 ಮದ್ಮೆ ನೆನೆತೊಂದೆ ಎನ್ನ ಮದ್ಮೆ ಹಿಡಿದು ಬೆಕ್ಕ ಮುಟ್ಟಾಗ ಮದ್ಮೆ ಪ್ರೀತಿ ಒಂಜಿಗಳಿಗೆ ಬರೋಡು ಅಣ್ಣ ಒಂಜಿ ಒಂದು ಅನ್ನ ಕೊಂಜಿ ಎಂಕ್ಲನ ಇಡೀ ಅನ್ನ ಮೆಗ್ಗಿನ ಅಂಕಲ್ನ ಬರೋ ಅದು ಒಂಜಿ ಗೌರವ ಅರ್ಪಣೆ ಪತ್ತೆ ಆಸನದ ವ್ಯವಸ್ಥೆ ಅವಡು ಆ 10 ಜನದ ಪುಕ್ಕರಪ್ಪ ಪೂಜಾರಿ ಮಣ್ಣಾರು 34 ವರ್ಷ ಇಂಚೆ ಈ ಮಣ್ಣು ಸೇವೆ ಮಾಡ್ತೊಂದುಲ್ಲೇರು ಮಾಣಿಗ ಅಂತ ಮಣ್ಣಾರು 30 ವರ್ಷ ಇಂಚುಲ್ಲೇರು ಆರ್ಲ ಬರಡು ಕೊರಪ್ಪೋಳು ಮಣ್ಣಾರ್ಲ 30 ವರ್ಷ ಇಂಚೆ ಮುಲ್ಪ ಸೇವೆ ಮಾಡ್ತೊಂದುಲ್ಲೇರು ಗೋಧಿ ಅಂತ ಮಣ್ಣಾರು ಯಾರು ತೀರ್ಪೋತೇರು ಅವ್ರನ್ನ ಬುಡಿ ದಿನ ಪೂಜಾರಿ ಹಂಗಾರೆ ಮಟ್ಟದ ಮಣ್ಣ ಟೈಮ ಬರಡಿತ್ತು 5 ಜನನು ಹೊರ ಸನ್ಮಾನ ಮಲ್ಪ ಐದು ಬುಕ್ಕ ಇಂಚಂತ ಪುದಾರ ಪಡ್ಪ ಆಗ್ಲ ತಯಾರದಿಪ್ಪಡು ಎಡುಕ ಒಂದು ನಿಜವಾದ ಭಾರಿ ಎಡ್ಡೆ ಸಂಪ್ರದಾಯ ನಮ್ಮ ಮಣ್ಣು ನನ್ನ ಧರಿತ್ರಿ ಈ ಭೂಮಿ ನಮ್ಮ ಮಾತಿನ ಕ್ಷಮಿಸವನಿಗೆ ಈ ಭೂಮಿ ಮಸ್ತ್ ಫಲ ತೋಟ ನಿನ್ನ ಮಾತ ಮಲ್ಪ ನಿನ್ನ ಮಲ್ಪಡಂಡ ನಿನ್ನ ಒರಿತೋಡಂಡ ಕೆಲಸಗಾರನ ಶ್ರಮ ಭಾರಿ ಮುಖ್ಯ ಅಗ್ನ ಬೆಗರೆ ಈ ಮಣ್ಣಿಗೆ ಬೋರ್ದು ಆ ಬೆಗರೆ ರಕ್ತನೇ ಬೆಗರಾದ ಪರಿವರ್ತನೆ ಅಪ್ಪನಿಗೆ ಅಕ್ನ ಬೆಗರು ಈ ಮಣ್ಣುಡುಂಡು ಈ ಮಣ್ಣದ ಮೌಲ್ಯವರ್ಧನೆ ಆತನ ಅಕ್ನ ಬೆಗರಡೆ ಹೆಚ್ಚಿನ ವ್ಯಕ್ತಿತ್ವಲಿನ ಗೌರವಿಸುವ ಕೆಲಸ ನನದ 5 ಜನರ ತಯಾರಾವಡು ಇತ್ತ 5 ಜನಕ್ಕೂ ಸನ್ಮಾನ ಮಲ್ತೊಂದುಂಡು ಮುಕ್ಲಿಗೆ ಶಾಲು ಮುಕ್ಕಾಗ್ಲಿಗೆ ಧೋತಿ ಸೀರೆ ಮತ್ತು ಕೊರ್ಪೇರು ಮುಕ್ಕೊಂತೆ ದುಡ್ಡುದ ಆರ್ಥಿಕ ದುಡ್ಡು ಅಂದ್ರೆ ಲಕ್ಷ್ಮಿ ಐನ್ಲ ಅಂತ ಆಗ್ಲಿಕ್ಕೆ ಮತ್ತು ಈ ಮಂಡಡ್ದು ಕೋರ್ಪುಣಂಚಿನ ವ್ಯವಸ್ಥೆಯನ್ನು ಮಲ್ತೇರು ಮುಕ್ಳ ಜೀವನ ಮಾತ ಹಿರಿಯಾಕ್ಲಿ ಮುಕ್ಳು ಪೂರ ಎತ್ತೋ ಸಮಯ ಈ ಮಣ್ಣು ಬೆಂದನಾಕ್ಲಿ ಅಕ್ಲಿಗೆ ಸುಖ ಶಾಂತಿ ನೆಮ್ಮದಿ ಕೈಕಾರು ಗಟ್ಟಿ ಇದ್ದದೆ ಈ ಕೆಲಸ ನನ್ನ ಕೆಲಸ ಮಲ್ಪೇರೆ ಆ ಶಕ್ತಿನ ಪರಮಾತ್ಮ ಕೊರಡದ ಒಂದು ಮಾತಿರಲ್ಲ ಒಂಜಿ ಚಪ್ಪಾಲದ ಮೂಲಕ ಶುಭ ಹಾರೈಸೋಡು ಮಾಡಿದ್ವಿ ನಂತ ನನ್ನ ಜಯರಾಮೆ 25 ವರ್ಷ ಕೆಲಸ ಮಲ್ತೇರೆ ಕಮಲ ಬಂಡ್ರ 30 ವರ್ಷ నుంచి ಕೆಲಸ ಮಲ್ತೊಂದುಲ್ಲೇರೆ ಕಾಲಿಂದ ಬಂಡ್ರ 30 ವರ್ಷ నుంచి ಕೆಲಸ ಮಲ್ತೊಂದುಲ್ಲೇರೆ ಕೊರಗೆ 25 ವರ್ಷ నుంచి ಕೆಲಸ ಮಲ್ತೊಂದುಲ್ಲೇರೆ ಆ 3 ಜನ ಮುಲ್ಪ
ಈ ಮಣ್ಣಡು ಧರ್ಮ ದೈವ ಪಿಲಿಭೂತ ಮತ್ತು ಇತರ ದೈವಾದಿನ ಉಳ್ಳ ಅಕ್ಲನ ಸೇವೆ ಮಲ್ತನಕ್ಲಿಗೆ ನನ್ನ ಈ 5 ಜನತ ನೇಮ ಸೇವೆ ಸನ್ಮಾನ ಆಗಿರೋದಕ್ಕೆ ಐಟ್ ನೆಟ್ ಮೋಹನ್ ಎಂದು ಮಂಟ್ನವ್ರಿಗೆ ಬರ್ತದರಿಗೆ ಆರೋ ದಯದಿ ಇದು ಬರೋಡು ಮಾಡ್ತೀವಿ ನಂತ गाना शुभ हारे छोड़ में ಈತ ಗೌರವಾರ್ಪಣೆಯನ್ನು ಪಡೆಯಿನಕ್ಲೆ ಅಕ್ಲಂತೆ ಧೋತಿ ಸೀರೆ ಮುಕೊಂಜಿ ಶಾಲೆ ಮುಖ ಅಂತ ದುಡ್ಡದ ಸಹಾಯ ಎಲ್ಲ ಮಾಡ್ತಿದ್ದೀರಿ ನನ್ನ ದಯದಿದೆ ಜಯರಾಮೆ ಕಮಲ ಕಾಳಿ ಮುಖ ಕೊರಗ ಮೋಹನೆ 5 ಜನ ಬರೋಡು ವಿಶೇಷವಾದ ಸ್ವಲ್ಪ ಧರ್ಮ ದೈವ ಪಿಲಿಭೂತದ ನೇಮ ಪ್ರತಿ ವರ್ಷ ಆವೊಂದುಂಡು ಐಟ್ ನೇಮು ಮಹಾದೇವ ಮಡಿವಾಳೆ ವಾದ್ಯದ ಶೇರಿಗಾರನಕ್ಲಿ ಕೆಲಸ ಮಾಡ್ತಿದ್ದಾರೆ ದಯದಿದಾಗ್ಲಿ ಇತ್ತಂದ ನನ್ನೊಂಜಿ ಸನ್ಮಾನ ಆಗಿಬಿಡ್ಲಾಗಲ ತಯಾರಾಡ ಪಡೆದು ವಿನಂತಿ ಬಲ್ ದೇವರನ್ನ ಚಾಕಿರಿಲ್ಲ ಭಾರಿ ಪುಣ್ಯದ ಕೆಲಸ ದೈವಾರಾಧನೆದ ಕೆಲಸ ಈ ಮನ್ನಡು ನಡಪುಂಡು ಐಕೆ ವಿಮತ ಮಾಲಿ ಸಹಕಾರಿ ಆದುಲ್ಲೇರು ದಯದಿದ ಒಂಜಿ ಸೂಚನೆ 26-39 ಓಮಿನಿ ಗಾಡಿ ನಲ್ಕೊಂಡು ದೆಪ್ಪೊಟ್ಟು ಬಂದು ವಿನಂತಿ ಅಂತಂದುಲ್ಲ ಎಡ್ಡೆ ಸಂಪ್ರದಾಯನು ಸಂಜೊಣ್ಣೆ ಬುಕ್ಕಾಕ್ಲೆ ಮೆಕ್ಯಾನಕ್ಲೆ ಪಳ್ಳಿ ಮಾತ ಪಾಡ್ದೇರು ಇದನ್ನ ಹಲವಾರು ವರ್ಷದಿಂಚೆ ಈ ಮನ್ನಡ ಸೇವೆ ಮಲ್ತನಕ್ಲೇನೆ ಗೌರವಿಸೋನಂಚಿನ ಸಂದರ್ಭ ಈ ಗೌರವಡು ನಮ್ಮನಲ್ಲ ಈ ಮಣ್ಣದ ಗೌರವ ಹೆಚ್ಚಾಪುಂಡು ಪಣ್ಪುಣ ಪಾತೆರನ್ನು ಪಣೆಂದು ಮುಗ್ಲೆ ಮಾತೆರೆಗಳ ಸುಖ ಶಾಂತಿ ನೆಮ್ಮದಿನ ನನಲ ಇಂಚಿನ ಸೇವೆ ಮಲ್ಪೆರೆ ದೈವಾರಾಧನೆದ ಸೇವೆಪ್ಪು ಈ ಮಣ್ಣದ ಕೃಷಿ ಸೇವೆಪ್ಪು ನಿನ್ನ ಮಲ್ಪೆರೆ ಮುಗ್ಲೆಗೆ ಆಯುರ ಆರೋಗ್ಯನು ಪರಮಾತ್ಮೆ ಕೋರಾಡು ಪಡೆದು ನಮ್ಮ ಮಾತೆರೆಲ್ಲ ವಿನಂತಿ ಮಲ್ತವನ್ಗೆ ದಯದಿದೆ 5 ಜನ ಪುಂಜನಕ್ಲೆ ಮುತ್ತೈದನಕ್ಲೆ ಅಲ್ಪ ಆರತಿದ ತಟ್ಟ ಇಪ್ಪರೆ ಯಾರು ಒಂದು ಆರತಿ ದೆಪ್ಪುನ ವ್ಯವಸ್ಥೆನೆ ನಿಮ್ಮಿ ಕೂಡಲೇ ಮಲ್ಪಡು ನೆಟ್ಟಿದ್ದೇರೆಲ್ಲ ಸನ್ಮಾನ ಬಾಕಿತ್ತನಕ್ಲೆ ಉದಾರ ಪಂಡಿತ ಬಾಕಿತ್ತನಕ್ಲು ಅಥವಾ ಅಪೇಕ್ಷಿತರೆ ನಿಮ್ಮಿ 5 ಜನ ಮುತ್ತೈದನಕ್ಲೆ ಅನ್ನಗ್ಲ ಅತ್ತಿಗೆಗಳು ಒಂದು ಆರತಿ ದೆಪ್ಪುನ ವ್ಯವಸ್ಥೆಯನ್ನು ತಕ್ಷಣ ಮಲ್ಪಡು 5 ಕೊಂಚ 2-3 ಜನಕ್ಕೂ 2 ನಿಮಿಷ ಪಾತ್ರನ ಅವಕಾಶನ ಕೊರ್ಪ ಬತ್ತನ ಮಾತ
ಅಣ್ಣನ ಬಂಧುಲು ನೆಂಟರಿಷ್ಟರು ಮಂಟಮೆಗೆ ಬರ್ತದೆ ಸಂಸಾರ ವಿಶೇಷವಾದ ಅತ್ತಿಗೆನ ಸಂಸಾರದಾಗಲ ಬತ್ತಿತ್ತೆರ್ದ ಮಂಟಮೆಗೆ ಬರ್ತದೆ ಈ ಆರತಿದ ಪೊರ್ತುಡು ಅಂತದ್ದು ಒಂಜಿ ಗ್ರೂಪ್ ಫೋಟೋ ನಿಗಲ ನೆನಪುದ ಫೋಟೋ ಬಲೆ ಬಾವೆ ಮತ್ತೆ ಯಾ ಫೋಟೋ ಬರ್ತೀಯಾ ರೆಡಿ ಬತ್ತನಂಚಿನ ಮಾತೆಲ್ಲ ನಮಸ್ಕಾರ ಮಲ್ತೊಂದು ಇದು ಹಿರಿಯರು ನಗದರ್ಶಕಿ ನಮ್ಮ ಜೀವನಡು ಒಂಜಿ ಎತ್ತರದ ವ್ಯಕ್ತಿತ್ವ ವಾಲಿತಿ ಇಪ್ಪುಳಿ ವಾಲಿತಿ ಇತ್ತರ ಪನ್ಪುಳಿನ ನಂಗೆ ಮಾತ ಒಂಜಿ ಆದರ್ಶ ಜೀವನಡು ಇಂಚಿನ ಒಂಜಿ ಆದರ್ಶ ಒಂದು ಪೋಂಡ ಆ ರೀತಿದ ಯಶಸ್ವಿ ಸಾಧ್ಯ ಉಂಡು ಪನ್ಪುಳಿನ ನಂಗೆ ಮಾತ ತೋಜದ ಕೊರನಂಚಿನ ವ್ಯಕ್ತಿ ಅವು ಸಂಜೀವ ರೈಕಲ್ ಇನಿ ಈ 5ನೇ ವರ್ಷದ ಕಾರ್ಯಕ್ರಮಡು ಅವರಿಗೆ ಅವರ ಆಶೀರ್ವಾದವನ್ನು ಪಡೆಯೊಂದು ನಿಖಿಲ ಮಾತೆರ ಪರವಾದ ಅವರಿಗೆ ಶುಭವನ್ನು ಆರಂಭಿಸೋದಿಲ್ಲ. ಸರಿ ಮಗರಿ ರಿ ಮ ಪನಿ ದ ಪ ಮ ಪನಿ ಸರಿ ಮಗರಿ ಸನಿ ದ ಪ ಮಗರಿ ಮ ಪ ಪ ಮ ಮ ಪ ಪ ಮ ಪ ನಿ ದ ಪ ಮಗರಿ ಗ ಸ ರಿ ಮ ಪ ಪ ಮ ಮ ಪ ಪ ಮ ಪ ಸನಿ ದ ಪ ಮಗರಿ ಗ ಸ ನಿ ಸರಿ ಮಗರಿ ರಿ ಮ ಪನಿ ದ ಪ ಮ ಪನಿ ಸರಿ ಮಗರಿ ಸನಿ ದ ಪ ಮಗರಿ ಮ ಪ ಪ ಮ ಮ ಪ ಮ ಪನಿ ದ ಪ ಮಗರಿ ಸ
ದ ಪ ಮಗರಿ ಪಾ ಪಾ ಪ ಮಮ ಪಾ ಪಾ ಪ ಮ ಪ ದ ನಿ ದ ಪ ಮಗರಿ ಗ ಸ ರೆ ಮ ಪಾ ಪಾ ಪ ಮಮ ಪಾ ಪಾ ಪ ಮ ಪ ಸ ನಿ ದ ಪ ಮಗರಿ ಗ ಸ ನಿ ಸ ರಿ ಮಗರಿ ರೆ ಮ ಪ ನಿ ದ ಪ ಮ ಪ ನಿ ಸ ರಿ ಮಗರಿ ಸ ನಿ ದ ಪ ಮಗರಿ ಮ ಪಾ ಪ ಮಮ ಪಾ ಪಾ ಪ ಮ ಪ ದ ನಿ ದ ಪ ಮಗರಿ ಗ ಸ ರಿ ಮ ಪಾ ಪಾ ಪ ಮಮ ಪಾ ಪಾ ಪ ಮ ಪ ಸ ನಿ ದ ಪ ಮಗರಿ ಗ ಸ ನಿ ಸ ರಿ ಮಗರಿ ರೆ ಮ ಪ ನಿ ದ ಪ ಮ ಪ ನಿ ಸ ರಿ ಮಗರಿ ಸ ನಿ ದ ಪ ಮಗರಿ ಮ ಪಾ ಪಾ ಪ ಮಮ ಪಾ ಪಾ ಪ ಮ ಪ ನಿ ದ ಪ ಮಗರಿ ಸ ಸ ಸ ರಿ ರಿ ಮಮ ಪ ಪ ರಿ ರಿ ಮಮ ಪ ಪ ನಿ ನಿ ಮಮ ಪ ಪ ನಿ ನಿ ಸ ಸ ಸ ನಿ ದ ಪ ಮಗರಿ ಮ ಪಾ ಪಾ ಪ ಮಮ ಪಾ ಪಾ ಪ ಮ ಪ ದ ನಿ ದ ಪ ಮಗರಿ ಗ ಸ ರೆ ಮ ಪಾ ಪಾ ಪ ಮಮ ಪಾ ಪಾ ಪ ಮ ಪ ಸ ನಿ ದ ಪ ಮಗರಿ ಗ ಸ ನಿ ಸ ರಿ ಮಗರಿ ರೆ ಮ ಪ ನಿ ದ ಪ ಮ ಪ ನಿ ಸ ರಿ ಮಗರಿ ಸ ನಿ ದ ಪ ಮಗರಿ ಮ ಪಾ ಪಾ ಪ ಮಮ ಪಾ ಪಾ ಪ ಮ ಪ ದ ನಿ ದ ಪ ಮಗರಿ ಗ ಸ ರಿ ಮ ಪಾ ಪಾ ಪ ಮಮ ಪಾ ಪಾ ಪ ಮ ಪ ಸ ನಿ ದ ಪ ಮಗರಿ ಗ ಸ ನಿ ಸ ರಿ ಮಗರಿ ರೆ ಮ ಪ ನಿ ದ ಪ ಮ ಪ ನಿ ಸ ರಿ ಮಗರಿ ಸ ನಿ ದ ಪ ಮಗರಿ ಮ ಪಾ ಪಾ ಪ ಮಮ ಪಾ ಪಾ ಪ ಮ ಪ ನಿ ದ ಪ ಮಗರಿ ಸ mama papa re re mama papa ni ni sa 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 ni da pa ma re ma pa 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 mama pa 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 ma pa da ni da pa ma re ga sa re ma pa 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 mama pa 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 ma pa sa ni da pa ma re ga sa ni sa re ma ga re ma pa ni da pa ma pa ni sa re ma ga re sa ni da pa ma re ma pa 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 mama pa 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 ma pa da ni da pa ma re ga sa re ma pa 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 mama pa 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 ma pa sa ni da pa ma re ga sa ni sa re ma ga re ma pa ni da pa ma pa ni sa re ma ga re sa ni da pa ma re ma pa 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 mama pa 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 ma pa ni da pa ma re sa
ದ ಪ ಮ ಗ ರಿ ಮ pa 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 mama pa 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 ma pa da ni da pa ma ga re ga sa re ma pa 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 mama pa 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 ma pa sa ni da pa ma ga re ga sa ni sa re ma ga re ma pa ni da pa ma pa ni sa re ma ga re sa ni da pa ma ga re ma pa 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 mama pa 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 ma pa ni da pa ma ga re sa we have arranged on cake cutting the ceremony. It starts from 30, I do 35 then 50 Okay, so Sanju Amma, Mami, Bale. Radhesham.
ಆತ್ಮೀಯ ಬಂಧುಲೆ ವೇದಿಕೆ ಇತ್ತಿನ ಏನಿತ್ತ ನಮ್ಮ ಆತ್ಮೀಯರನ್ನ ಸಂಜೀವಣ್ಣೆ ಬುಕ ದಯಕ್ಕ ಬುಕ ಮಾತ ಸೇರಿದಿತ್ತಿನ ಬಂಧುಲೆ ಒಂಜಿ 50ನೇ ವರ್ಷದ ಸಂಭ್ರಮ ದಾಂಪತ್ಯ ಜೀವನದ ಒಂಜಿ ಸಾರ್ಥಕತೆದ ಸಂಭ್ರಮದ ಒಂಜಿ ನೆಟ್ಟಿನ ಮೊಲ್ಲ ಸಂಜೀವಣ್ಣನ ಪಣ್ಣಂಡ ಬೂಡು ಬೂಡಿಯಾರ ಒಂಜಿ ಮಾಣಿಕ್ಯ ಅಂತ ಪನೋಡಿ ಆನ ಪುದರ್ ಬಂದಾಗ ಒಂಜಿ ಸಂತೋಷ ಆಪುಂಡು ಐಕ್ ಬಂತ ಹಾರ್ಟ್ ಈಸ್ ಫುಲ್ ವರ್ಡ್ಸ್ ಆರ್ ಫ್ಯೂ ಒಂದು ಪಂಡ ಆ ಒಂಜಿ ಖುಷಿ ಆನ ಪುದರ್ ಬಲ್ಪನಾಗ ಆಪುಂಡು ಬ್ಯೂಟಿ ಗ್ಲೋರಿ ಮನಿ ಅಂಡ್ ಸೋಷಿಯಲ್ ಬೇಸಸ್ ಆರ್ ನಥಿಂಗ್ ಕಂಪೇರ್ಡ್ ವಿತ್ ಗುಡ್ ಕ್ಯಾರೆಕ್ಟರ್ ಬಂದ್ಪೇರಿ ಸಂಜೀವನಡ ಮಾತುಂಡು ಪೊರ್ಲುಂಡು ಸಂಪತ್ತುಂಡು ಸೋಷಿಯಲ್ ಗ್ರೇಸಸ್ ಉಂಡು ಮಾತುಂಡು ಅಂಡ್ ಐದು ಮೀರ್ದೆ ಅರನ ಎಡ್ಡೆ ಗುಣ ಉಂಡು ಆ ಗುಣ ಅರೇನು ಒಂಜಿ ಶ್ರೇಷ್ಠ ವ್ಯಕ್ತಿಯನ್ನು ಅದು ಮಂತೇಳಿ ಒಂಜಿ ಸಮಾಜಡು ಒಂಜಿ ವ್ಯಕ್ತಿ ಎಂಚೆ ಇಪ್ಪುಡು ಪನ್ಪುನೇನೆ ಆರು ತೊಯ್ಪದು ಕೊಡ್ತೀರಿ ಅಂಚೆನೆ ದಯಕ್ಕಾರಿ ಪನ್ನ ಪಾತ್ರ ಕಮ್ಮಿ ಅಂಡ ಪಾತ್ರನ ಆ ಪ್ರೀತಿ ಆನ ಪಾತ್ರೆಡು ಗೊತ್ತಾಪುಂಡು ಅಡ ಪಾತ್ರೆನ ಇದಕ್ಕೆ ಗೊತ್ತಾಪುಂಡು ದಯಕ್ಕೆ ಐತಿ ಎಡ್ಡೆ ಅದು ಎಂಚೆ ಇಪ್ಪುವಿರಿ ಒಂಜಿ ಒಡ್ಡೆ ಒಂಜಿ ಜೋಡಿ ಆದ ಈ ನೆನ್ನೆ ಸಂಸಾರ ನಡಪುವಿರು ಶ್ರೀಮಂತಿಗೆ ಪನ್ಪುನ ಬರೀ ಸಂಪತ್ತು ಗೌರವ ಅಧಿಕಾರ ಇತ್ತನ ಮಾತ್ರ ಶ್ರೀಮಂತಿಗೆ ಅತ್ತು ಆಂಡ ಒಂಜಿ ಪೊರ್ಲುದ ನಡತೆ ಸ್ವಚ್ಛ ಮಾತು ಪೊರ್ಲುದ ತಿರಿಕೆ ಬುಕ್ಕ ಆ ಸ್ಪಷ್ಟವಾಯಿನ ನಿಲುವು ಒಂಜಿ ಪೊರ್ಲುದ ಡ್ರೆಸ್ ಐಟುಲ ಶ್ರೀಮಂತಿಕೆ ಏನು ಉಂಡು ಐನು ತೆರಿಪ ಐನು ಮಲ್ಪುನ ಆ ಒಂದು ನಂಗೆ ಗೊತ್ತಿಪ್ಪೋಡು ಅಂಚೆನೆ ಸಂಜೀವಣ್ಣಡ ಶ್ರೀಮಂತಿಕೆ ಉಂಡು ಅಧಿಕಾರ ಉಂಡು ಪೊರ್ಲುದ ನಡೆ ನುಡಿ ಉಂಡು ಡೌನ್ ಟು ಅರ್ಥ ಅರ್ನ ಪರ್ಸನಾಲಿಟಿ ಅರ ಮಾತೆರೆಗಳ ಒಂಜಿ ಆದರ್ಶ ವ್ಯಕ್ತಿ ಆದ ಸಮಾಜೋಡಿ ನಿಂದುರ್ಲೇರು ಪಂಡ ಅಬ್ದುಲ್ ಕಲಾಂ ಒಂಜಿ ಪನ್ಪೇರು ಯು ಕೆನಾಟ್ ಚೇಂಜ್ ಯುವರ್ ಫ್ಯೂಚರ್ ಬಟ್ ಯು ಕ್ಯಾನ್ ಚೇಂಜ್ ಯುವರ್ ಹ್ಯಾಬಿಟ್ಸ್ ಆ್ಯಂಡ್ ಡೆಫಿನೆಟ್ಲಿ ಯುವರ್ ಹ್ಯಾಬಿಟ್ಸ್ ವಿಲ್ ಚೇಂಜ್ ಯುವರ್ ಫ್ಯೂಚರ್ ಅಂದು ಅಂಚನೆ ಸಂಜೀವಣ್ಣನ ಆದರ್ಶನು ಅರ್ನ ಗುಣನು ಅರ್ನ ನಡತೆನ ಆದರ್ಶ ಮಂತನ ಖಂಡಿತ ಒಂಜಿ ವ್ಯಕ್ತಿ ಅರೆನ ಅನುಕರಣೆ ಮಂತನ ತನ್ನ ಭವಿಷ್ಯನು ಕೂಡ ಬದಲಾವಣೆ ಮಲ್ಪನ ಒಂಜಿ ಇಂದು ಅರ್ನ ಗುಣಟ್ಟುಂಡು ಆರೆ ನಮ್ಮ ಒಂಜಿ ಎಂಕಲ್ನ ಫ್ಯಾಮಿಲಿದ ಒಂಜಿ ಮಿನುಗು ತಾರೆ ಆದ ಬುಳೆ ಒಂದುಲ್ಲೇರು ಅಂಚಿನ ವ್ಯಕ್ತಿನ ಪಡೆಯೋಡಾಂಡ ನಿಜವಾದ ಈ ಕುಟುಂಬ ಒಂಜಿ ಧನ್ಯತಾ ಭಾವನೆಯನ್ನು ಖಂಡಿತ ನಮ್ಮ ದೇವರಿಗೆ ಪ್ರಾರ್ಥನೆ ಮಲ್ಕೊಡು ಅದು ಎಂಚೆ ಉಂಡ ಮೂಲು ತುಂಬು ಕುಟುಂಬ 10 ಜೋಕುಲು ಮಾತೆರ್ಲ ಬೇತೆ ಬೇತೆ ಇಲ್ಲಲ್ಲಿ ಇತ್ತಂದಲ್ಲ ಆ ಜೋಕುಲು ಮಾತೆರ್ಲ ಇನ್ನು ಹಿರಿದನದ ಅಣ್ಣನ ನಿಟ್ಟು ಆರೆಗೆ ಒಂಜಿ ಗೌರವ ಕೊರದು ಆರ್ನ ವಾ ಒಂಜಿ ಡಿಸಿಷನ್ ಇತ್ತಲ್ಲ ವಾ ಒಂಜಿ ಇಂದು ಇತ್ತಲ್ಲ ಆರೇನು ತುಂಬುದಿದ್ದು ಮಲ್ಪನ ಒಂಜಿ ಎಂದು ಒಟ್ಟಿಗೆ ಒಂಜಿ ಕೂಡು ಕುಟುಂಬದ ಲೆಕ್ಕ ಏಪಲ ಉಂಡು ಅವೊಂಜಿ ಇಂದು ಏಪಲ ಒಂಜಿ ಸಮಾಜಕ್ಕೆ ಆದರ್ಶವಾಯಿನ ಒಂಜಿ ಬಾಳ್ವೆ ನೆಟ್ಟುಂಡು ಆರ್ನ ತುಂಬುದ ಜೀವನ ಎಡ್ಡೆ ಇಪ್ಪಡೆ ಆರ್ನ ಬಾಳು ಹಸನಾವಡು ಆರ್ನ ಪ್ರೀತಿ ಏಪಲ ಇಪ್ಪಡು ಸ್ನೇಹ ಅಜರಾಮರ ಆವಡು ಆರ್ನ ಕನಸು ಪೂರ ನನಸಾವಡು ಆರ್ನ ದುಂಬುದ ಜೀವನ ಅತ್ಯಂತ ಶ್ರೇಷ್ಠವಾದ ಇಪ್ಪಡೆ ಈ ದಂಪತಿಲು ಮಾತೆರೆಗಳ ಆದರ್ಶವಾದ ಸಮಾಜಡಿ ಏಪಲ ಇಪ್ಪಡೆ ನಮ್ಮ ದುಂಬುದ ನೆಕ್ಲ ಒಂಜಿ ಬಾಳ್ವೆ ಮೇರ್ನ ಸಹಕಾರ ಆವಡು ಮೇರ್ನ ಆದರ್ಶ ಮಾತೆರೆಗಳ ಇಪ್ಪಡೆ ಬಂಡದು ಅಂದು ಮಂತದ್ದು ಎಂಕೊಂಜಿ ಅವಕಾಶ ಕೊರ್ನೇಕೇನು ಅಂದು ಮಂತೊಂದು ಸಂಜೀವಣ್ಣ ಇರೆಗೆ ಏಪಲ ಈ ಪಂಡ ಎಂಕ್ಲ ಇರ ಆದರ್ಶ ಇರೆಗೆ ಏಪಲೆ ಹಂಚಿರಣಿ ಧನ್ಯವಾದ. ಆತ್ಮೀಯ ಡಾಕ್ಟರ್ ಸಂಜೀವ್ ರೈ ಮತ್ತು ಅದೇ ರೀತಿ ಅವರ ಧರ್ಮಪತ್ನಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಪ್ರೀತಿಯ ಬಾಂಧವರೇ, ನಾವು ಫಾದರ್ ಮುಲ್ಲರ್ ಸೇವಾ ಸಂಸ್ಥೆಯ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದೇವೆ. ನಿನ್ನೆಯಷ್ಟೇ ನಮಗೆ ಡಾಕ್ಟರ್ ಸಚ್ಚಿದಾನಂದ ಸಚಿವ್ ಹೇಳಿದರು, ಅಣ್ಣನ ಎಲ್ಲೇ 50 ವರ್ಷ ದಾಂಪತ್ಯ ಜೀವನದ ಕಂಪ್ಲೀಟ್ ಹಾಕೊಂಡು ನಿಕ್ಕುಲು ಬರಡು ಬಂಡದ್ದು ಅದಕ್ಕೆ ಒಂಜೇ ಬಾತೇರ ಅರೆ ಪಂಡ್ರ ಬಲ್ಲಿ ನಿಕ್ಕುಲು ಬರಡು ಐಕಾದ ಎಂಕುಲು ಮನಸ್ಸು ಮಾಡ್ತದೆ ಕೊಟ್ಟಾದ ಬತ್ತ ಫಾದರ್ ಡೆನಿಸ್ ದುಂಬು ಡಾಕ್ಟರ್ ಸಂಜೀವ್ ರೈನ ಒಟ್ಟಿಗೂ ಬೇಲೆ ಮಲ್ತಂದು ಅಡ್ಮಿನಿಸ್ಟ್ರೇಟರ್ ಆದ ಇತ್ತೇರು ಬೊಕ್ಕ ಫಾದರ್ ರೋಡಾಲ್ಪುಲ ಮೆಡಿಕಲ್ ಕಾಲೇಜಿದ ಅಡ್ಮಿನಿಸ್ಟ್ರೇಟರ್ ಆದಿತ್ತೇರು ಇತ್ತೆ ಯಾರು ಗುರುಪುರಡೂರ್ಲೇರು ಮೇರು ತೊಟ್ಟಂ ಮಲ್ಪೇಡು ಉಲ್ಲೇರು ಯಾನು ಡಾಕ್ಟರ್ ಸಂಜೀವ್ ರೈಲ ಒಟ್ಟು ಬೇಲೆ ಮಲ್ದ ಸುಮಾರು 15 ವರ್ಷ ಯಾನ್ಲ ಯಾರನ್ನ ಒಟ್ಟಿಗೆ ಇತ್ತೆಲ್ಲ ಉಲ್ಲೆ ಬೊಕ್ಕ ಎಂಕಲ್ನ ಇತ್ತದ ಡೀನ್
ಆರು ಸುರುತ ಡೀನ್ ಇತ್ತೆ ಮೇರೆ ಡಾಕ್ಟರ್ ಆಂಟನಿ ಇತ್ತೆದ ಡೀನ್ ಬೊಕ್ಕ ಡಾಕ್ಟರ್ ಕಿರಣ್ ಶೆಟ್ಟಿ ತುಂಬೇಡ್ಲ ಉಡ್ಲೇರು ಇತ್ತೆ ಮೂಲ ಎಂಕಲ್ನ ಕಂಕನಾಡಿ ಆಸ್ಪತ್ರೆಡ್ ಅಡಿಷನಲ್ ಮೆಡಿಕಲ್ ಸೂಪ್ರಿಂಟೆಂಡೆಂಟ್ ಅಂಚನೆ ಎಮರ್ಜೆನ್ಸಿ ಮೆಡಿಸಿನ್ದ ಹೆಡ್ ಆದ ಉರ್ಲೇರು. ಡಾಕ್ಟರ್ ಸಂಜೀವ್ ರೈನ ಒಂಜಿ ವಿಶೇಷ ಗುಣ ಪಂಡ ಮಾತ್ರೆಗಳ ತೆಲ್ಪವನು ಆತೆ ಅತ್ತೆ ಆರ್ನ ಒಂಜಿ ಪಾತೆರಡು ಐಕೊಂಜಿ ಗಂಭೀರತೆ ಉಂಡು ಬೊಕ್ಕ ಐಟೊಂಜಿ ಅರ್ಥ ಉಂಡು. ಇನಿ ಫಾದರ್ ಮುಲ್ಲರ್ ಸೇವಾ ಸಂಸ್ಥೆ ಈ ಒಂಜಿ ಹಂತಕ್ಕೆ ಬರೋಡಾಂಡ ಖಂಡಿತವಾದ ನಮ್ಮನ ಸುರುತ್ತ ಡೀನ್ ಡಾಕ್ಟರ್ ಸಂಜೀವ್ ರೈ ಆರು ಪಾಡ್ದಿನ ಫೌಂಡೇಶನ್ 10 ವರ್ಷ ಡೀನ್ ಆದ ಸೇವಾ ಕೆರ್ತಾರೆ. ಐದು ಬೊಕ್ಕ 10 ವರ್ಷ ಚೀಫ್ ಆಫ್ ಮೆಡಿಕಲ್ ಸರ್ವಿಸ್. ಐದು ಬೊಕ್ಕ ಕೂಡ 5 ವರ್ಷ ಚೀಫ್ ಆಫ್ ರಿಸರ್ಚ್ ಐತ ಹೆಡ್ ಆದ ಒಟ್ಟಿಗೂ 25 ವರ್ಷದ ಸೇವೆ ಫಾದರ್ ಮುಲ್ಲರ್ಡ್ ಕೊರ್ತನ. ಅಂಚಾದ ಈ ಸಂದರ್ಭಡು ಫಾದರ್ ಮುಲ್ಲರ್ ಸೇವಾ ಸಂಸ್ಥೆ ಎಂಕುಲು ಎನ್ನಿನಿ ಈತ ಮಸ್ತ್ ಜನ ಇಪ್ಪಾಯರು ಕೇವಲ ಅಂಚಾದ ಎಂಕುಲು ಎಂಕಲ್ನ ಇಡೀ ಒಂದೆತ್ತ ಚರ್ಚೆಡ್ ಬಾಡಿನ ಡ್ರೆಸ್ ಎಂಕುಲು ಏಪಲ ಇಪ್ಪನು ಏನಿಲ್ಲ ಅಂಚನೆ ಬರಡುಂದ ಎಂಕುಲು ದಾಲ ಎನ್ನದಿಜ ಅಂಚಾದ ಎಂಕುಲು ಈ ಡ್ರೆಸ್ ಬತ್ತನೆ ಎಂಕಲಕ್ಕೆ ಎಂಕುಲು ಶಮಿಷ ನೋಡು ಏನು ಬೈದಿತ್ತೆ ಎರ್ನ ವೇಷ ಮೇರೆ ಚೇಂಜ್ ಮಾಡ್ತಾರೆ ಹೆಂಗಿದೆ ವೇಷ ಅಣ್ಣ ಶರ್ಟ್ ಕೊಡ್ತಿರ್ತೆ ಶರ್ಟ್ ಮಾಡ್ತಾ ಇದೆ. ಸೊ we are very grateful to Dr. Sanjeev Rai and his contribution, especially as the medical college students. Yet arake preeti banda baka students kla arna meti yet preeti ora jor maltandala bakkala arna office ge barpunu avule enchinaandala vichara ityar ವಿಶೇಷವಾದ ರಿಸರ್ಚ್ಗೆ ಆರ್ ಕೊರ್ತಿನ ಕಾಂಟ್ರಿಬ್ಯೂಷನ್ ಅವಲ ಮಸ್ತುಂಡು. ಅಂಚಾದ ಡಾಕ್ಟರ್ ಸಂಜೀವ್ ರಾಯ್ನ ಪುದರ್ ನಮ್ಮ ಸಂಸ್ಥೆದ ಗೋಡೆಡು ಕೇಳೊಂದುಂಡು ನಾದೊಂದುಂಡು. ಅಂಚಾದ ಆರ್ನ ಈ 50 ವರ್ಷ ದಾಂಪತ್ಯ ಜೀವನಕ್ಕೂ ಎಂಕುಲು ಗೋಲ್ಡನ್ ಜುಬಿಲಿಕ್ ಶುಭಾಶಯ ಪನ್ಪ. ಅಂಚನೆ ದುಂಬದ ಜೀವನ ಇತ್ತೆಲ್ಲ ಎಂಕಲಿಗೆ ಹೆಲ್ಪ್ ಮಲ್ಪ ಒಂದು ಉಲ್ಲೇರ ಅಲ್ಲ ಡೈಲಿ ಬರೊಂದುಲ್ಲೇರ. ವಿಶೇಷವಾದ ಆ ಪರಮಾತ್ಮ ದೇವರು ಆರೇಕ ಎಡ್ಡೆ ಅಕಲಿಗೆ ಇರುವರೆಕ್ಲ ಎಡ್ಡೆ ಆಯುರಾರೋಗ್ಯ ಕೊರಡು ಬೊಕ್ಕ ಜೀವನಡು ಸುಖ ಸಂತೋಷ ಭಗವಂತ ಪಾತ್ರ ನಟೊಂದುಲ್ಲ ಒಂದೇ ಎಂಕಲ್ನ ಪ್ರಾರ್ಥನೆ. ಸೊ ಕಂಗ್ರಾಚುಲೇಷನ್ ಸರ್, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ